ನಮಸ್ಕಾರ ವೀಕ್ಷಕರೇ, ಸ್ಪಂದನ ನೆರವು ಈ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ನಾನು ತೇಜಸ್ ಶ್ರೀವಂಗೇರ. ಬಹಳ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತಿನಿಂದ ನಾವುಗಳು ಪ್ರಾರಂಭಿಸ್ತಾ ಇದ್ದೇವೆ. ಸ್ಪಂದನ ವಾಹಿನಿ ಅದೆಷ್ಟೋ ಅಶಕ್ತರಿಗೆ ಸಹಾಯವನ್ನು ಮಾಡುವಂಥ, ಆರ್ಥಿಕವಾಗಿ ಕುಗ್ಗಿರುವಂಥವರಿಗೆ ಸಹಾಯವನ್ನು ಮಾಡುವಂಥ, ನೊಂದವರ ಬಾಳಲ್ಲಿ ಬೆಳಕಾಗುವಂಥ ಒಂದು ಪ್ರಯತ್ನವನ್ನು ಮಾಡುವಂಥ ಸಮಯ, ಅಂಧಕಾರ ತುಂಬಿರುವವರಲ್ಲಿ ಸ್ವಲ್ಪ ಮಟ್ಟಿನ ಬೆಳಕನ್ನು ತುಂಬುವಂಥ ಸಮಯ. ಅದೆಷ್ಟೋ ಜನ ಇರ್ತಾರೆ, ಅವರಿಗೆ ಆರ್ಥಿಕವಾಗಿ ಒಂದಷ್ಟು ಸಮಸ್ಯೆಗಳಾಗಿರ್ತದೆ, ಅದರ ಜೊತೆಗೆ ಚಿಕಿತ್ಸೆಗೆ ಸಮಸ್ಯೆಗಳಾಗಿರ್ತದೆ. ಈ ಎಲ್ಲದರ ಮಧ್ಯೆ ಸಮಾಜ ಸೇವೆಯನ್ನೇ ಮಾಡಿಕೊಂಡು ಬಂದಂಥವರು, ಅವರಿಗೂ ಕೂಡ ಒಂದಷ್ಟು ಸಮಸ್ಯೆಗಳು ಎದುರಾಗ್ತದೆ. ಈ ಸಮಾಜದಲ್ಲಿ ಅದೆಷ್ಟೋ ಬಾರಿ 20ಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದವರು ಇವರು. ಇವತ್ತಿನ ಕಥೆಯನ್ನು ನಿಮಗೆ ಹೇಳಬೇಕು. ಯಾಕಂದರೆ ಈ ಸಮಾಜದಲ್ಲಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಂಥವರು, ಅದರ ಜೊತೆಗೆ 20ಕ್ಕೂ ಹೆಚ್ಚು ಬಾರಿ ರಕ್ತದಾನವನ್ನು ಮಾಡಿದರು. ಯಾವುದೇ ಸಮಯದಲ್ಲಿ ಕರೆ ಮಾಡಿದರೂ ಕೂಡ ರಕ್ತದ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ರು. ಅದರ ಜೊತೆಗೆ ಫ್ಯಾಮಿಲಿಯನ್ನು ಕೂಡ ನಡೆಸಿಕೊಂಡು ಹೋಗ್ತಾ ಇದ್ರು. ಏನೇ ಕಷ್ಟಗಳು ಬಂದರೂ ಕೂಡ ಅದೆಲ್ಲವನ್ನು ನಡೆಸಿಕೊಂಡು ಹೋಗ್ತಾ ಇದ್ರು. ಸೊ ಇವರ ಹೆಸರು ಶಾಂತಾರಾಮ್ ಮೊಗವೀರ ಅಂತ. ಸೊ ಇವರಿಗೆ ಈಗ ಕಿಡ್ನಿ ವೈಫಲ್ಯ ಆಗಿದೆ. ಸೊ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸೊ ಇವರಿಗೆ ವಾರಕ್ಕೆ 2 ಬಾರಿ ಡಯಾಲಿಸಿಸ್ ಆಗಬೇಕು. ಅದಕ್ಕೂ ತುಂಬಾ ಖರ್ಚಿದೆ. ಹೆಂಡತಿಯನ್ನು ನೋಡಿಕೊಳ್ಬೇಕು, ಸಣ್ಣ ಮಗುವನ್ನು ನೋಡಿಕೊಳ್ಬೇಕು, ಅದ್ರ ಜೊತೆಗೆ ಅನಾರೋಗ್ಯದಿಂದ ತಾಯಿ ಬಳಲ್ತಾ ಇದ್ದಾರೆ, ಅವರನ್ನು ಕೂಡ ಕೊಳ್ಬೇಕಾದಂಥ ಪರಿಸ್ಥಿತಿ. ಅದ್ರ ಜೊತೆಗೆ ಇವರ ಸಹೋದರಿಗೂ ಕೂಡ ಸ್ವಲ್ಪ ಮಟ್ಟಿನ ಅನಾರೋಗ್ಯ ಇದೆ. ಇದೆಲ್ಲವನ್ನ ಸರಿದೂಗಿಸ್ಕೊಂಡು ಹೋಗುವಂಥ ಸಮಯದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ವಿಧಿ ಇವರ ಬಾಳಲ್ಲಿ ಸ್ವಲ್ಪ ಮಟ್ಟಿನ ಆಟವಾಡಿ ಬಿಡ್ತು. 2 ಕಿಡ್ನಿಯ ವೈಫಲ್ಯದಿಂದ ಬಳಲ್ತಾ ಇದ್ದಾರೆ. ಪ್ರತಿ ವಾರವೂ ಕೂಡ ಡಯಾಲಿಸಿಸ್ಗೆ ಆಸ್ಪತ್ರೆಗೆ ತೆರಳುವಂತಹ ಒಂದಷ್ಟು ವ್ಯವಸ್ಥೆಗಳು ಇವರಿಗೆ ಆಗಬೇಕಾಗಿದೆ. ಅದಕ್ಕೂ ಕೂಡ ತುಂಬಾ ಖರ್ಚಾಗುತ್ತೆ. ಸೊ ಇದೆಲ್ಲವನ್ನು ಯಾವ ರೀತಿಯಲ್ಲಿ ಭರಿಸ್ತಾರೆ, ಯಾವ ರೀತಿಯಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ, ಇದೆಲ್ಲವನ್ನು ನಾವುಗಳು ಕೇಳಬೇಕು. ಅದಕ್ಕಿಂತ ಮೊದಲು ಇವರ ಕುರಿತಾಗಿ ಒಂದು ವರದಿಯನ್ನು ನಾವುಗಳು ಈಗಾಗಲೇ ಒಂದು ವರದಿಯನ್ನು ಈ ಹಿಂದೆ ನಾವುಗಳು ಮಾಡಿದ್ವಿ. ಆ ವರದಿಯನ್ನು ನೋಡಿಕೊಂಡು ಬರೋಣ. ಆಮೇಲೆ ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತೇನೆ. ವರದಿ ಪ್ಲೀಸ್. ಒಳ್ಳೆಯವರಿಗೆ ಆ ದೇವರು ಯಾವತ್ತೂ ಕಷ್ಟ ಸ್ವಲ್ಪ ಜಾಸ್ತಿನೇ ಕೊಡ್ತಾನಂತೆ. ಕೆಲವರ ವಿಷಯದಲ್ಲಿ ನಮಗೂ ಕೂಡ ಇದು ನಿಜ ಅನ್ಸಿಬಿಡುತ್ತೆ. ಇವರ ಹೆಸರು ಶಾಂತಾರಾಮ್ ಮೊಗವೀರ. ತನ್ನ ಸಮಾಜಮುಖಿ ಕೆಲಸಗಳಿಂದ ಅನೇಕರ ಪ್ರಾಣ ಉಳಿಸಿದ್ದವರು. ಆದರೆ ಇಂದು ಇವರ ಬದುಕೆ ಸಂಕಷ್ಟದಲ್ಲಿ ಸಿಲುಕಿದೆ. ಅನೇಕರ ಬಾಳಿಗೆ ನೆರವಾಗಿದ್ದ ಇವರ ಕುಟುಂಬವೇ ಇಂದು ತನ್ನ ಮನೆಯೊಡೆಯನ ಚಿಕಿತ್ಸೆಗಾಗಿ ಇನ್ನೊಬ್ಬರ ಸಹಾಯದ ನಿರೀಕ್ಷೆಯಲ್ಲಿದೆ. ಬಿತ್ಕಲ್ಕಟ್ಟೆ ಬಳಿಯ ಹಾರ್ದಳ್ಳಿ ಮಂಡಳಿಯ ಜನತಾ ಕಾಲೋನಿ ನಿವಾಸಿಯಾಗಿರುವ ಇವರು ಕುಂದಾಪುರದ ಚಿನ್ಮಯಿ ಆಸ್ಪತ್ರೆಯಲ್ಲಿ ಭದ್ರತಾ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಆ ಸಮಯದಲ್ಲಿ ಹೆರಿಗೆ ಅಥವಾ ಇತರ ಆರೋಗ್ಯ ಸಮಸ್ಯೆ ಇರುವವರಿಗೆ O+ ರಕ್ತದ ಅವಶ್ಯಕತೆ ಇದ್ದಲ್ಲಿ ಇವರೇ ಖುದ್ದಾಗಿ ರಕ್ತದಾನ ಮಾಡಿ ಅದೆಷ್ಟೋ ಮಂದಿಯ ಪ್ರಾಣ ಉಳಿಸಿದ ಪುಣ್ಯಾತ್ಮ ಇವರು. ಕೇವಲ ರಕ್ತದಾನ ಮಾತ್ರವಲ್ಲ, ಹಲವಾರು ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡ ಇವರಿಗೆ ಅನೇಕ ಸನ್ಮಾನಗಳು ಅರಸಿ ಬಂದಿವೆ. ಈ ತನಕ ನಾನಾ ಸಂಘ ಸಂಸ್ಥೆಯ ರಕ್ತದಾನ ಶಿಬಿರದಲ್ಲಿ 20 ಬಾರಿಗಿಂತಲೂ ಹೆಚ್ಚು ರಕ್ತದಾನ ಮಾಡಿದ್ದಾರೆ. ನನ್ನ ಹೆಸರು ಶಾಂತಾರಾಮ್ ಅಂತ, ಬಿತ್ಕಲ್ಗಟ್ಟೆ. ನಾನು ಕುಂದಾಪುರ ಚಿನ್ಮಯ ಹಾಸ್ಪಿಟಲಲ್ಲಿ ಮೊದಲು ಭದ್ರತಾ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಿದ್ದೇನೆ. ಅಲ್ಲಿ ಹಲವು ಕಾಯಿಲೆ ಇದ್ದವರಿಗೆ ರಕ್ತದಾನ ಮಾಡ್ತಿದ್ದೇನೆ. ಅದು ಗರ್ಭಿಣಿಯವರಿಗೆ, ಗರ್ಭಕೋಶ ಆಪರೇಷನ್ ಆದವರಿಗೆ. ಅವರು ನೋಡಿ ನನಗೆ ಬೇಜಾರಾಗಿ ನಾನು ತಿಂಗಳಿಗೆ 2 ಸಲ ರಕ್ತದಾನ ಮಾಡ್ತಿದ್ದೇನೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮನನೊಂದ ಮನಸ್ಸುಗಳಿಗೆ ಸ್ಪಂದಿಸುತ್ತಿದ್ದ ಶಾಂತಾರಾಮ್ ಮೊಗವೀರ ಅವರಿಗೆ ಕಿಡ್ನಿ ಸಮಸ್ಯೆ ಕಾಣಿಸಿಕೊಂಡಿದೆ. ಕೆಲ ದಿನಗಳಿಂದ ಮಣಿಪಾಲದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದ ಈ ಕುಟುಂಬ ಪ್ರತಿ ವಾರಕ್ಕೊಮ್ಮೆ ಮತ್ತು ತಿಂಗಳಿಗೊಮ್ಮೆ ಮಣಿಪಾಲ ಮತ್ತು ಕುಂದಾಪುರದಲ್ಲಿ ಚಿಕಿತ್ಸೆಗೆ ಹೋಗಲು ಹೆಣಗಾಡುತ್ತಿದ್ದಾರೆ. ತಾಯಿ, ಪತ್ನಿ ಮತ್ತು ಮಗಳೊಂದಿಗೆ ಬದುಕು ಕಟ್ಟಿಕೊಂಡ ಇವರಿಗೆ ಇಂದು ಬದುಕು ನಡೆಸುವುದೇ ಕಷ್ಟವಾಗಿದೆ. ಸಂಬಂಧಿಯೊಬ್ಬರು ಕಿಡ್ನಿ ನೀಡಲು ಮುಂದೆ ಬಂದರಾದರೂ ಕೂಡ ಕಿಡ್ನಿ ಸರಿಹೊಂದಲಿಲ್ಲ. ಆ ಕಾರಣಕ್ಕಾಗಿಯೇ ಕಿಡ್ನಿ ನೀಡುವ ದಾನಿಗಳ ನೆರವಿನಲ್ಲಿದ್ದಾರೆ ಶಾಂತಾರಾಮ್ ಅವರು. ಇವರ ವೈದ್ಯಕೀಯ ಖರ್ಚಿಗೆ ಸುಮಾರು 20 ಲಕ್ಷಕ್ಕೂ ಹೆಚ್ಚಿನ ಹಣದ ಅವಶ್ಯಕತೆ ಇದ್ದು, ಶಾಂತಾರಾಮ್ ಅವರ ಕುಟುಂಬಕ್ಕೆ ಅಷ್ಟು ಹಣ ಹೊಂದಿಸುವುದು ಕಷ್ಟದ ಮಾತೇ ಸರಿ. ಅದಕ್ಕಾಗಿ ಈ ಕುಟುಂಬ ಸಹೃದಯಿ ದಾನಿಗಳ ನೆರವಿನ ನಿರೀಕ್ಷೆಯಲ್ಲಿದೆ. ವರ್ಷಕ್ಕೆ 2 ಸಲ ರಕ್ತದಾನ ಮಾಡ್ತಿದ್ದೇನೆ.
ಆವಾಗ ನನಗೆ ತುಂಬ ಅವ್ರನ್ನೆಲ್ಲ ನೋಡಿದರೆ ಬೇಜಾರು ಅನಿಸ್ತಾ ಇತ್ತು. ಆವಾಗ ನಾನು ತುಂಬ ಕೊಟ್ಟಿದ್ದೆ ರಕ್ತ. ಇವಾಗ ದೇವಸ್ಥಾನದಲ್ಲಿ ಭದ್ರತಾ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಿದ್ದೇನೆ. ಆದರೆ ನಾನು ಇವಾಗ 21 ಬಾರಿ ಒಟ್ಟಿಗೆ ರಕ್ತದಾನ ಕೊಟ್ಟಿದ್ದೇನೆ. ಇವಾಗ ತುಂಬ ನನಗೆ ಕಷ್ಟ ಆಗ್ತಿದೆ. ನಾನು ಈಗ 5 ವರ್ಷದಿಂದ ನನಗೆ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಿದೆ, ಅಂದರೆ ಕಿಡ್ನಿ ಪ್ರಾಬ್ಲಮ್ಮು. ನಾನು KMC ಮಣಿಪಾಲದಲ್ಲಿ ಡಯಾಲಿಸಿಸ್ ಮಾಡ್ತಾ ಇದ್ದೇನೆ. ಈಗ ವಾರದಲ್ಲಿ 2 ದಿವಸ ಕುಂದಾಪುರದಲ್ಲಿ ಮಾಡ್ತಿದ್ದೇನೆ. ಹಾಗೆ ಈಗ ನನಗೆ ಕಿಡ್ನಿಯನ್ನು ತುಂಬ ಅವಶ್ಯಕತೆ ಇದೆ. ಆದರೆ ಇಲ್ಲಾಂದರೆ ಹಣದ ಅವಶ್ಯಕತೆ ತುಂಬ ಉಂಟು. ಹೆಚ್ಚಿನ ಧನ ಸಹಾಯ ಮಾಡೋದಕ್ಕೆ ಕೇಳಿಕೊಳ್ತೀನಿ. ಒಟ್ಟಿನಲ್ಲಿ ಅನೇಕರ ಪ್ರಾಣ ಉಳಿಸಿದ ಜೀವವೊಂದು ತನ್ನ ಜೀವದ ಉಳಿವಿಗಾಗಿಯೇ ಹೆಣಗಾಡುತ್ತಿರುವುದು ಎಂತಹ ಕಲ್ಲು ಮನಸ್ಸುಗಳನ್ನು ಕರಗಿಸುತ್ತದೆ. ದಾನಿಗಳು ಸಹಾಯ ಹಸ್ತ ಚಾಚಿದ್ದೇ ಆದಲ್ಲಿ ಶಾಂತಾರಾಮ್ ಅವರು ಮೊದಲಿನಂತೆ ತನ್ನ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡು ಇನ್ನಷ್ಟು ಜೀವಗಳಿಗೆ ನೆರವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನೆರವು ನೀಡಲು ಇಚ್ಛಿಸುವ ದಾನಿಗಳು ಶಾಂತಾರಾಮ್ ಮೊಗವೀರ ಅವರ ಬ್ಯಾಂಕ್ ಖಾತೆಯ ಮೂಲಕ ಆರ್ಥಿಕ ನೆರವು ನೀಡಬಹುದು. ಬಿತ್ಕಲ್ಕಟ್ಟೆ ಶಾಖೆಯ ಸಿಂಡಿಕೇಟ್ ಬ್ಯಾಂಕ್ ಖಾತೆ ಸಂಖ್ಯೆ 0122500028556, IFSC ಕೋಡ್ SYNB 00000162, ದೂರವಾಣಿ ಸಂಖ್ಯೆ 9743985894. ಎಸ್ ವೀಕ್ಷಕರೇ, ಈ ಸ್ಟೋರಿಯನ್ನು ನೋಡುವಾಗ ಮಾತುಗಳೇ ಹೊರಡ್ತಾ ಇಲ್ಲ. ಸೊ ಅವರ ಬಗ್ಗೆ ಇನ್ನಷ್ಟು ಮಾತನಾಡಬೇಕು. ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವಂಥ ಸಮಯ. ಶಾಂತಾರಾಮ್ ಮೊಗವೀರ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಗೆ ವೀಕ್ಷಕರೇ, ನಮ್ಮ ಜೊತೆ ಇವತ್ತು ಸಮಾಜ ಸೇವಕರು, ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಅದರ ಜೊತೆಗೆ ಕರ್ನಾಟಕ ರಾಜ್ಯ ಯುವ ಗಂಗಾ ಮತಸ್ಥರ ಸಂಘ ಇದರ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಯೋಗೇಶ್ ಶಿರೂರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೇನೆ. ಸರ್, ಕಾರ್ಯಕ್ರಮ ಸ್ವಾಗತ. ನಾನು ಶಾಂತಾರಾಮ್ ಅವರಲ್ಲಿ ಮೊದಲನೇದಾಗಿ ಕೇಳಬೇಕು ಸರ್, ಯಾವ ರೀತಿಯಲ್ಲಿ ಸಮಸ್ಯೆ ಕಾಣಿಸಿಕೊಂಡಿತ್ತು, ಯಾವಾಗ ಕಾಣಿಸಿಕೊಂಡಿತ್ತು ಸರ್? ಅದು ಸಣ್ಣದೊಂದು ಹೊಟ್ಟೆ ನೋವು ಬಂತು. ಹೊಟ್ಟೆ ನೋವು ಬಂದಾಗ ನಾನು ಮಣಿಪಾಲದಲ್ಲಿ ಟೆಸ್ಟ್ ಮಾಡಲಿಕ್ಕೆ ಹೋದೆ. ಅಲ್ಲಿ ಕ್ರಿಯೇಟಿನ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದರು. ಆವಾಗ ಮೆಡಿಸಿನ್ ಸಣ್ಣ ಪುಟ್ಟ ಮಾಡ್ತಾ ಇದ್ದೆ. ಮಾಡುವಾಗ 4 ವರ್ಷದಿಂದ ಮಾಡ್ತಿದ್ದೆ ನಾನು ಮೆಡಿಸಿನ್. ಆವಾಗ ಮೊನ್ನೆ ಒಂದು 2-3 ತಿಂಗಳ ಸ್ವಲ್ಪ ವಾಮಿಟ್ ಎಲ್ಲ ಸ್ಟಾರ್ಟ್ ಆಯಿತು. ಆಮೇಲೆ ಮಣಿಪಾಲಕ್ಕೆ ಹೋದೆ. ಅಲ್ಲಿ ಕ್ರಿಯೇಟಿನ್ ಚೆಕ್ ಮಾಡಿ ನೋಡುವಾಗ 17ಕ್ಕೆ ಹೋಗಿದೆ. ಆಮೇಲೆ ಅವರು ಡಯಾಲಿಸಿಸ್ ಮಾಡಲೇಬೇಕು, ಇಲ್ಲಾಂದರೆ ಪೂರ್ತಿ ಇದಾಗತ್ತೆ. ಆಮೇಲೆ ನೀವು ಕಿಡ್ನಿ ಬೇರೆ ಚೇಂಜ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳಿದರು. ಸೊ ಈಗ ಕಿಡ್ನಿ ಚೇಂಜ್ ಮಾಡುವಂಥ ಪರಿಸ್ಥಿತಿಯಲ್ಲಿ ತಾವಿದ್ದೀರಾ? ಅಂದರೆ ನಾನು ಹಣ ಎಲ್ಲ ಒಟ್ಟಾದರೆ ಕಿಡ್ನಿ ಯಾರಾದರೂ ದಾನ ಮಾಡೋರಿದ್ದರೆ ನಾನು ಹಾಯ್ಕೊಳ್ತೇನೆ. ಓಕೆ ಸರ್. ಸರ್, ನಿಮ್ಮ ಜೊತೆ ಮಾತನಾಡ್ತೇನೆ. ಯೋಗೇಶ್ ಅವರೇ, ನಾವು ಮಾತನಾಡಬೇಕು. ಸೊ ನಿಮಗೆ ಇವರ ಪರಿಚಯ ಹೇಗಾಯ್ತು ಸರ್? ಸೊ ಅದ್ರ ಜೊತೆಗೆ ಈ ಕಥೆಯನ್ನು ಕೇಳುವಾಗ ಏನು ಅನ್ನಿಸ್ತಾ ಇದೆ ಸರ್? ಬಹುಶಃ ಸುಮಾರು 4 ತಿಂಗಳ ಹಿಂದೆ ವಾಟ್ಸಪ್ನಲ್ಲಿ ಇವರ ಬಗ್ಗೆ ಎಲ್ಲ ಹರಿದಾಡ್ತಾ ಇತ್ತು. ನಾನು ಹೇಳೋದು, ಒಬ್ಬ ಹಲವು ಜೀವವನ್ನು ಉಳಿಸಿದಂಥ ವ್ಯಕ್ತಿ ಇವತ್ತು ತಾನು ತನ್ನ ಜೀವನ ಉಳಿಸಿ ಅಂತ ಸಮಾಜ ಮುಂದೆ ಬೇಡಿಕೊಳ್ತಾ ಇದ್ದಾನೆ. ಇಂಥ ಸಮಯದಲ್ಲಿ ಸಮಾಜ ಇವರ ಜೊತೆ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಒಂದು. ಎರಡನೇದಾಗಿ ನಾವು ಬೇರೆ ಪತ್ರಿಕೆಲ್ಲ ವರದಿಗಳು ಬಂದು ಕಳೆದ 1 ತಿಂಗಳ ಎಲ್ಲ ಪತ್ರಕರ್ತರು ಕೂಡ ಇವ್ರ ಜೊತೆ ಆಗಿದ್ದಾರೆ. ಮೊದಲನೇದಾಗಿ ಇವತ್ತು ಸ್ಪಂದನ ಚಾನಲ್ ಅವರಿಗೆ ಕೃತಜ್ಞತೆ ಅರ್ಪಿಸಲೇಬೇಕು. ಯಾಕಂದರೆ ಕೇವಲ ವರದಿಗಳನ್ನು ಮಾತ್ರ ಮಾಡೋದ್ರ ಜೊತೆಗೆ ಕಟ್ಟಕಡೆ ಸಮಾಜದಲ್ಲಿ ನೋವಿರುವಂಥ ವ್ಯಕ್ತಿಗೆ ನೀವು ಜೊತೆಯಾಗಿದ್ದಾರೆ. ಇದು ನನಗೆ ತುಂಬ ತುಂಬ ಖುಷಿ ತಂದಂಥ ವಿಚಾರ. ಹಾಗೆ ದಾನಿಗಳು ದಯವಿಟ್ಟು ಇವ್ರ ಜೊತೆ ಆಗಬೇಕು. ಇವರಿಗೆ ಬಹುಶಃ ಕಿಡ್ನಿ ಈಗ ಇದು ಮಾಡಬೇಕಿದ್ರೆ 20 ಲಕ್ಷ 22 ಲಕ್ಷ ತನಕ ಬೇಕಾಗ್ತದೆ. ಹಾಗೆ ಪಾಸಿಟಿವ್ ಕಿಡ್ನಿ ದಾನಿಗಳು ಯಾರು ಇದ್ರೂ ಕೂಡ ಸಂಪರ್ಕಿಸ್ಬೋದು ಶ್ರೀಯುತರನ್ನು. ಎಸ್ ಸರ್. ಅದರ ಜೊತೆಗೆ ನಾವು ಗಮನಿಸಬೇಕು ಸರ್, ಇವರ ಕುಟುಂಬವನ್ನು ಗಮನಿಸಿದರೆ ತಾಯಿಯ ಆರೋಗ್ಯವನ್ನು ನೋಡಿಕೊಳ್ಬೇಕು, ಮನೆ ನಡೆಸಿಕೊಂಡು ಹೋಗಬೇಕು, ಶ್ರೀಮಂತರೇನೂ ಅಲ್ಲ. ಸೊ ಏನು ಅನ್ನಿಸ್ತಾ ಇದೆ ಸರ್, ಮನೆಯ ಪರಿಸ್ಥಿತಿ ನೋಡೋಕೆ ಏನು ಅನ್ನಿಸ್ತಾ ಇದೆ ಸರ್? ನಾನು ಕಳೆದ 1 ತಿಂಗಳ ಹಿಂದೆ ಇವರ ಮನೆಯಲ್ಲಿ ಹೋಗಿ ಇವರ ಪರಿಸ್ಥಿತಿ ನೋಡಿಕೊಂಡು ಕಳೆದ ಸುಮಾರು ಒಂದು 8-10 ವರ್ಷ ಕುಂದಾಪುರ ಚಿನ್ಮಯ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಭದ್ರತಾ ಸಿಬ್ಬಂದಿಯಾಗಿ. ಪ್ರಸ್ತುತ ಮಂದರತಿ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾಯಿದ್ರು. ಮಾನ್ಯ ಧನಂಜಯ್ ಶೆಟ್ಟರು ಧರ್ಮದರ್ಶಿಯನ್ನು ಮನೆ ಫೋನ್ ಮೂಲಕ ಸಂಪರ್ಕಿಸಿದ್ದೇನೆ. ಅವರು ಮನವಿ ಕೊಡಿ ನಮಗೇನಾದರೂ ಕೈಲಾದ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದಾರೆ. ದಯವಿಟ್ಟು ಎಲ್ಲ ಪ್ರತಿಯೊಬ್ಬರು ಯಾರು ಸ್ಪಂದನ ಚಾನಲ್ನ ವೀಕ್ಷಕರು ಇವತ್ತಿದ್ದಾರೆ, ಇವರ ನೋವಿಗೆ ಸ್ಪಂದನೆ ಕೊಡಬೇಕು. ಯಾಕಂದರೆ ಯಾರಿಗೂ ಪ್ರತಿಯೊಬ್ಬರು ಯಾರೇ ಕಾಲ್ ಮಾಡಲಿ
ಈಗ ಕೂಡ ನಿನ್ನೆ ಒಂದು ಕಾಲ್ ಬಂದಿತ್ತು ಅವರಿಗೆ ರಕ್ತದ ಅವಶ್ಯಕತೆ ಅಂತ. ಪಾಪ ಇಂಥ ನೋವಿನಲ್ಲೂ ಅವರು ಸಹಾಯ ಮಾಡಿದ್ದಾರೆ. ಇಂಥ ವ್ಯಕ್ತಿಗೆ ನಾವೆಲ್ಲ ಜೊತೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಮನೆಯಲ್ಲಿ ಸಹ ಅವರು ತಾಯಿ ಕೂಡ ಇವರನ್ನು ವಿಷಯ ತಿಳಿದು ಇತ್ತೀಚೆಗೆ ಸ್ವಲ್ಪ ಹೃದಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ನಿನ್ನೆ ಕೂಡ ಆಸ್ಪತ್ರೆ ಹೋಗಿದ್ದಾರೆ ಮಣಿಪಾಲ. ಅವರ ಸಹೋದರಿ ಕೂಡ ಸಮಸ್ಯೆಯಲ್ಲಿದ್ದಾರೆ. ಇಡೀ ಸಂಸಾರದ ಜವಾಬ್ದಾರಿ ಇವ್ರ ಮೇಲಿದೆ. ಇಂಥ ಸಮಯದಲ್ಲಿ ದಯವಿಟ್ಟು ಅವ್ರ ಜೊತೆ ಆಗಬೇಕನ್ನೋದು ನಮ್ಮ ಉದ್ದೇಶ. ಎಸ್ ಸರ್, ನಾನು ಶಾಂತರಾಮ್ ಅವ್ರಿಗೆ ಕೇಳಬೇಕು ಸರ್, ಮನೆಯ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ ಸರ್? ಯಾರೆಲ್ಲ ಇದ್ದೀರಿ ಮನೆಯಲ್ಲಿ? ಹೇಗಿದೆ ಮನೆಯ ಪರಿಸ್ಥಿತಿ? ಮನೆಯ ಖರ್ಚು ವೆಚ್ಚಗಳನ್ನು ಯಾವ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರಿ? ಮೊದಲು ಹೇಗೆ ನಿಭಾಯಿಸ್ತಾ ಇದ್ರಿ ಸರ್, ಈಗ ಹೇಗಿದೆ ಪರಿಸ್ಥಿತಿ? ಮೊದಲು ನಾನು ಕೆಲಸ ಮಾಡಿ ಇದು ಮಾಡ್ತಿದ್ದೆ. ಇವಾಗ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಮನೆಯಲ್ಲಿ ನಾನು, ಹೆಂಡತಿ, ಮಗು, ಅಮ್ಮ, ಇದು ಎಲ್ಲದು ಈಗ ಯಾರು ಕೊಟ್ಟಿದ್ದು ಹಣ ಉಂಟಲ್ಲ ಅದರಲ್ಲಿ ನಾನು ಇದು ಮಾಡ್ತಿದ್ದೀನಿ ಹೊಟ್ಟೆ ಪಾಡು. ಮೊದಲು ನೀವು ಕೆಲಸಕ್ಕೆ ಹೋಗಿಕೊಂಡು ನಾರ್ಮಲ್ ಆಗಿದ್ರಿ, ಆಗ ಹೇಗಿತ್ತು ಸರ್ ಪರಿಸ್ಥಿತಿ? ಈಗ ಪ್ರೆಸೆಂಟ್ ಆಗಿ ಕೈ ಕಟ್ಟಿ ಹಾಕಿದಂತ ಪರಿಸ್ಥಿತಿಯಲ್ಲಿದ್ದೀರಿ. ಸೊ ಏನ್ ಅನಿಸ್ತಾ ಇದೆ ಸರ್ ಈ ಪರಿಸ್ಥಿತಿಯನ್ನ? ಅಂದ್ರೆ ತುಂಬಾ ಕಷ್ಟ ಇವಾಗ. ಅಂದ್ರೆ ಹೇಗಿರುವುದಂತ ತುಂಬಾ ಆಲೋಚನೆ. ದಿನದ ಖರ್ಚಿಗೆ ಸಾಕಾಗ್ತದೆ, ಅದ್ರ ಜೊತೆಗೆ ನಿಮ್ಗೆ ವಾರಕ್ಕೆ 2 ಬಾರಿ ಡಯಾಲಿಸಿಸ್ ಆಗ್ಬೇಕು ಅಂತೀರಿ, ತಿಂಗಳಿಗೊಮ್ಮೆ ನೀವು KMCಗೆ ಬರಬೇಕಾಗ್ತದೆ. ಯಾವ ರೀತಿಯಲ್ಲಿ ಖರ್ಚನ್ನ ನಿಭಾಯಿಸ್ಕೊಂಡು ಹೋಗ್ತೀರಿ ಸರ್? ಇಲ್ಲ, ಅದರಲ್ಲೇ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಇದು ಮಾಡ್ತಿದ್ದೆ. ಬಿಟ್ರೆ ಮತ್ತೆ ನನಗೇನು ಇನ್ಕಮಿಂಗ್ ಬೇರೆ ಏನೂ ಇಲ್ಲ. ಮನೆಯಲ್ಲಿ ಯಾರಾದ್ರೂ ಬೇರೆ ದುಡಿಯೋರು ಏನಿಲ್ಲ, ನಾನು ಒಬ್ಬನಿಂದ ಆಗಬೇಕು. ಓಕೆ. ಸೊ ಅದರ ಜೊತೆಗೆ ತಾಯಿಯ ಆರೋಗ್ಯವನ್ನು ನೀವು ನೋಡಿಕೊಳ್ಬೇಕಾಗ್ತದೆ. ಸೊ ಮನೆಯ ಖರ್ಚನ್ನು ನೋಡಿಕೊಳ್ಬೇಕು. ಸೊ ಏನು ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ನೀವು ಹಲವಾರು ಜನರಿಗೆ ಕೈ ಜೋಡಿಸಿದ್ದೀರಾ, ರಕ್ತದಾನ ಇರ್ಬೋದು, ಸಮಾಜ ಸೇವೆಯಲ್ಲಿ ಕೈ ಜೋಡಿಸಿದ್ದೀರಾ. ಈ ಸಂದರ್ಭದಲ್ಲಿ ತಮಗೆ ಸಹಾಯ ಬೇಕು. ಸೊ ಏನು ಹೇಳ್ತೀರಾ? ನನಗೆ ಏನಾದರೂ ಕಿಡ್ನಿ ದಾನ ಮಾಡೋರು ಇದು ಬಂದರೆ ಒಳ್ಳೆಯದು. ಹಣದ ಸಮಸ್ಯೆ ಉಂಟು. ನಾನು ಮೊದಲಿನ ಥರನೇ ಒಂದು ಸಮಾಜ ಸೇವೆ ಮಾಡ್ತಾ ಇರಬೇಕಂತ ತುಂಬ ಆಸೆ. ಓಕೆ ಸರ್, ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ರಿ, ಈಗ ಸಮಾಜ ಸೇವೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಅಂದರೆ ಯಾರು ನಿನ್ನೆ ಒಬ್ರು ಫೋನ್ ಮಾಡಿದ್ರು ಬ್ಲಡ್ ಬೇಕಂತ, ಇಲ್ಲ ಥರ್ಡ್ ಪಾರ್ಟಿಯವರು, ಅವರಿಗೆ ಓ ಪಾಸಿಟಿವ್ ಬ್ಲಡ್. ನಂಗೆ ತುಂಬ ಬೇಜಾರಾಯಿತು, ಯಾಕಂದ್ರೆ ನಂದು ಓ ಪಾಸಿಟಿವ್. ನಾನು ಕೊಡ್ಲಿಕ್ಕೆ ಹೋಗೋಕ್ಕಾಗೋದಿಲ್ಲ. ನಮ್ಮ ಮತ್ತೆ ಮಣಿಪಾಲ ಸತೀಶ್ ಸಾಲೇನಿದ್ರು, ಅವ್ರಿಗೆ ಫೋನ್ ಮಾಡಿ ಹೇಳಿದೆ. ಅವ್ರು ಆಮೇಲೆ 10 ನಿಮಿಷದೊಳಗೆ ವ್ಯವಸ್ಥೆ ಮಾಡಿದರು. ಓಕೆ ಸರ್, ಸಮಾಜದಲ್ಲಿ ತೊಡಗಿಸಿಕೊಂಡಿದ್ದವರು, ತಮಗೂ ಕೂಡ ಗೊತ್ತಿದೆ ಸಮಾಜ ಸೇವೆ ಏನು ಅಂದರೆ, ತಮಗೂ ಕೂಡ ಗೊತ್ತಿದೆ. ಅದರ ಜೊತೆಗೆ ಇಂಥ ಸಮಾಜ ಸೇವಕನಿಗೆ ಇವತ್ತು ಇಂಥ ಪರಿಸ್ಥಿತಿ ಬಂದಿದೆ, ತನ್ನಿಂದ ಸಹಾಯ ಮಾಡಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಆದರೂ ಕೂಡ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಸೊ ಸಮಾಜ ಸೇವಕನ ಬಾಳಿಗೆ ಬಂದಂಥ, ರಕ್ತದಾನಿಯ ಬಾಳಿಗೆ ಬಂದಂಥ ಈ ಒಂದು ಕಷ್ಟಕ್ಕೆ ಏನು ಹೇಳ್ತೀರಾ ಸರ್? ಅಲ್ಲ, ಇದು ತುಂಬ ನೋವಿನ ವಿಚಾರ. ಯಾಕಂತ ಹೇಳಿದರೆ ಹಲವು ಜನರ ಕಷ್ಟಗಳಿಗೆ ಸ್ಪಂದನೆ ಕೊಟ್ಟಂಥವ್ರು. ಅತಿ ಮನುಷ್ಯನಿಗೆ ಸಮಸ್ಯೆ ಬಂದಾಗ ಕೃತಕವಾಗಿ ಯಾವುದು ಉತ್ಪಾದನೆ ಮಾಡಲಿಕ್ಕಾಗೋದಿಲ್ಲ, ಅದು ರಕ್ತ. ಯಾವುದೇ ವಸ್ತುವನ್ನು ಕೃತಕವಾಗಿ ಯಾವುದು ಉತ್ಪಾದನೆ ಮಾಡಲಿಕ್ಕೆ ಅದು ರಕ್ತ ಆಗೋದ್ರಿಂದ ಅಂಥ ರಕ್ತವನ್ನು ದಾನ ಮಾಡಿದಂಥ ವ್ಯಕ್ತಿ ಇವತ್ತು ತುಂಬ ನೋವಿನಲ್ಲಿದ್ದಾರೆ. ದಯವಿಟ್ಟು ಯಾರು ಇವತ್ತು ಸ್ಪಂದನ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ, ಇವರ ನೋವಿಗೆ ಸ್ಪಂದಿಸಬೇಕು. ಎಲ್ಲ ನಮ್ಮಲ್ಲಿ ಉಡುಪಿ ಜಿಲ್ಲೆ ಹೇಗೆ ಧಾರ್ಮಿಕವಾಗಿ ಹೆಸರಾಗಿದೆ, ಹಾಗೆ ದಾನಿಗಳು ಕೂಡ ತುಂಬ ಇದ್ದಾರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ. ನೋವಿನಲ್ಲಿ ಇರುವವರಿಗೆ ಸ್ಪಂದಿಸುವವರು, ಕರುಣಾಮಯಿಗಳು, ದಾನಿಗಳು ಎಲ್ಲ ತುಂಬ ನಮ್ಮ ಉಡುಪಿ ಜಿಲ್ಲೆ ಇರೋದ್ರಿಂದ ದಯಮಾಡಿ ಈ ಸ್ಪಂದನ ಚಾನೆಲ್ನವರ ಮುಖ ನೋಡಿ ಯಾರು ವೀಕ್ಷಿಸ್ತಾ ಇದ್ದಾರೆ, ದಯಮಾಡಿ ಸ್ಪಂದಿಸಬೇಕಂತ ನಮ್ಮದು ವಿನಂತಿಯನ್ನು ಮಾಡ್ತಾ ಇದೆ. ಎಸ್, ಕರೆಕ್ಟ್. ಅದರ ಜೊತೆಗೆ ವೀಕ್ಷಕರು ನಾವುಗಳು ಗಮನಿಸಬೇಕು, ನಾವು ಶಾಂತಾರಾಮ್ ಅವರ ಅಕೌಂಟ್ ಡೀಟೇಲ್ಸ್, ಅದರ ಜೊತೆಗೆ ಹೆಚ್ಚಿನ ಮಾಹಿತಿಗಳನ್ನು ತೋರಿಸ್ತಾ ಇದ್ದೇವೆ TV ಸ್ಕ್ರೀನ್ನಲ್ಲಿ. ಅವರ ಅಕೌಂಟಿಗೆ ಯಾರಾದರೂ ಸಹಾಯವನ್ನು ಮಾಡುವಂಥವರಿದ್ದರೆ ಅಕೌಂಟಿಗೆ ಸಹಾಯವನ್ನು ಮಾಡ್ಬೋದು. ಅದರ ಜೊತೆಗೆ ಫೋನ್ಪೇ ಅಥವಾ ಗೂಗಲ್ ಪೇ ಮೂಲಕವೂ ಕೂಡ ನೀವುಗಳು ಅವರಿಗೆ ಸಹಾಯವನ್ನು ಮಾಡ್ಬೋದು. ಶಾಂತಾರಾಮ್ ಅವರ ಫೋನ್ಪೇ ಮತ್ತು ಗೂಗಲ್ ಪೇನ ನಂಬರ್ 7996729561. ಅದರ ಜೊತೆಗೆ ಅವರನ್ನು ಸಂಪರ್ಕಿಸಬೇಕು ಮೊಬೈಲ್ನ ಮುಖಾಂತರ ಅಂತ ಇದ್ದರೆ 9743985894. ಅದರ ಜೊತೆಗೆ ಅವರ ಅಕೌಂಟ್ ನಂಬರ್ 0162225002856. IFSC ಕೋಡ್ SYNB 0000162. ಸಿಂಡಿಕೇಟ್ ಬ್ಯಾಂಕ್ ಬಿತ್ಕಲ್ಕಟ್ಟೆ ಬ್ರಾಂಚ್. ಸೊ ಬಿತ್ಕಲ್ಕಟ್ಟೆ ಬ್ರಾಂಚ್ನ ಸಿಂಡಿಕೇಟ್ ಬ್ಯಾಂಕ್ನ ಒಂದು ಖಾತೆಗೆ ತಾವುಗಳು ಸಹಾಯವನ್ನು ಮಾಡುವಂಥವರಿದ್ದರೆ ಸಹಾಯವನ್ನು ಮಾಡ್ಬೋದು. 01622250002856. IFSC ಕೋಡ್ SYNB 0000162. ಸೊ ಈ ಒಂದು ಅಕೌಂಟ್ ನಂಬರ್ಗೆ ತಾವು ಸಹಾಯವನ್ನು ಮಾಡ್ಬೋದು. ಅವರನ್ನು ಸಂಪರ್ಕಿಸಬೇಕು ಅಂತ ಇದ್ದರೆ 9743985894 ಈ ಸಂಖ್ಯೆಯನ್ನು ಕೂಡ ಸಂಪರ್ಕಿಸ್ಬೋದು. ಅದರ ಜೊತೆಗೆ ಫೋನ್ಪೇ ಅಥವಾ ಗೂಗಲ್ ಪೇಗೆ ನೀವು ಸಹಕಾರವನ್ನು ಮಾಡ್ತೀರಿ ಅಂತ ಇದ್ದರೆ 7996729561
ಈ ಸಂಖ್ಯೆಯನ್ನು ಕೂಡ ತಾವುಗಳು ಸಂಪರ್ಕಿಸ್ಬೋದು ಅಂತ ಹೇಳಲಿಕ್ಕೆ ಹೇಳ್ತಾ, ಸೊ ಅವರ ಅಕೌಂಟ್ ನಂಬರ್ನ ಡೀಟೇಲ್ಸ್ಗಳು ಟಿ ವಿ ಸ್ಕ್ರೀನಲ್ಲಿ ಇಷ್ಟೊತ್ತು ಡಿಸ್ಪ್ಲೇ ಆಗ್ತಾ ಇತ್ತು. ಸೊ ನಾವು ಕಾರ್ಯಕ್ರಮದ ಕಡೆಯವರೆಗೂ ಈ ಒಂದು ಅಕೌಂಟ್ ನಂಬರ್ನ ಡೀಟೇಲ್ಸ್ಗಳನ್ನು ಡಿಸ್ಪ್ಲೇ ಮಾಡ್ತಾನೆ ಇರ್ತೇವೆ. ಸೊ ಅದಕ್ಕೆ ತಾವುಗಳು ಸಹಕಾರವನ್ನು ಮಾಡುವಂಥವ್ರು ಮಾಡ್ಬೋದು. ಅದ್ರ ಜೊತೆಗೆ ತಾವುಗಳು ಕರೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೋದು, ತಮ್ಮಿಂದ ಆದಂತಹ ಸಹಕಾರವನ್ನು ಮಾಡ್ಬೋದು. ಇಷ್ಟೊತ್ತು ಹಲವಾರು ದಾನಿಗಳು ಸಹಕಾರವನ್ನು ಮಾಡಿದ್ದೀರಿ, ಇನ್ನೂ ಕೂಡ ಸಹಕಾರವನ್ನು ಮಾಡ್ತೀರಿ ಅಂತಿದ್ರೆ ಖಂಡಿತವಾಗಿಯೂ ಕೂಡ ಕಾರ್ಯಕ್ರಮದಲ್ಲಿ ಕರೆ ಮಾಡಿಯೂ ಕೂಡ ನಮ್ಮ ಜೊತೆ ಕೈಯನ್ನು ಜೋಡಿಸ್ಬೋದು. ಅದ್ರ ಜೊತೆಗೆ ನಾನು ಶಾಂತರಾಮ್ ಅವರಲ್ಲಿ ಕೇಳಬೇಕು ಸರ್, ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದವರು, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿದ್ರಿ, ಸಂಘ ಸಂಸ್ಥೆಗಳ ಸಹಕಾರ ಯಾವ ರೀತಿಯಲ್ಲಿ ತಮಗೆ ಒದಗಿ ಬಂತು ಸರ್? ಸಂಘ ಸಂಸ್ಥೆ ಮೊಗೇರ್ ಸಂಘದ ಬೆಂಗಳೂರಲ್ಲಿಂದ ಸ್ವಲ್ಪ ಒಂದು 20,000 ಹೀಗೆ ಸಿಕ್ಕಿದೆ. ಸ್ವಲ್ಪ ಕೆಲವರು ಊಟಕ್ಕೆ ಅಕ್ಕಿ ತಂದು ಕೊಟ್ಟಿದ್ದಾರೆ. ಈಗ ಸಣ್ಣ ಪುಟ್ಟ ಅಮೌಂಟ್ ಎಲ್ಲ ಕೊಟ್ಟಿದ್ದಾರೆ. ಓಕೆ ಸರ್, ಅದರ ಜೊತೆಗೆ ಬಹಳಷ್ಟು ಕಷ್ಟ ಆಯ್ತಾ ಜೀವನ ನಡೆಸಲಿಕ್ಕೆ? ಕೊರೋನಾ ಸಮಯದಲ್ಲಿ ಯಾವುದೇ ರೀತಿಯ ವ್ಯವಹಾರಗಳು ನಡೀತಾ ಇರಲಿಲ್ಲ, ಒಂದು ಕಡೆಯಲ್ಲಿ ಕೆಲಸಕ್ಕೆ ಹೋಗಲೇ ಆಗದೇ ಇರುವಂಥ ಪರಿಸ್ಥಿತಿ. ಹೇಗೆ ಆಯಿತು ಸರ್ ಈ ಕೊರೋನಾದ ಸಮಯದಲ್ಲಿ? ತುಂಬ ಕಷ್ಟ ಆಯಿತು, ತುಂಬ ಅಂದರೆ ಊಟಕ್ಕೆಲ್ಲ ತುಂಬ ಕಷ್ಟ ಆಯಿತು. ಆಮೇಲೆ ನಮ್ಮ ದೇವಸ್ಥಾನ ಅಶೋಕಣ್ಣ ಒಂದು ಅಕ್ಕಿ ಕೊಟ್ಟಿದ್ದರು, ನಮ್ಮನ್ನು ಯೋಗೀಶ್ ಅವರು ಅಕ್ಕಿ ತಂದು ಕೊಟ್ಟರು. ತುಂಬ ಇದಾಯಿತು. ಆಮೇಲೆ ಇವಾಗ ತುಂಬ ಕಷ್ಟ ಆಗ್ತಾ ಉಂಟು, ಎಂತ ಮಾಡೋದು, ದಾನಿಗಳ ನಿರೀಕ್ಷೆಯಲ್ಲಿ ನಾ ಇದ್ದೆ. ಪ್ರಸ್ತುತವಾಗಿ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಥವಾ ಮನೆಯಲ್ಲಿ? ಇಲ್ಲ, ಮನೆಯಲ್ಲಿ. ಸೊ ನೀವು ಡಯಾಲಿಸಿಸ್ಗೆ ಹೋಗಬೇಕು ಅಥವಾ ಚಿಕಿತ್ಸೆಗೆ ತೆರಳಬೇಕು ಅಂತಿದ್ರೆ ವಾಹನದ ಖರ್ಚು ಇದೆ. ಸೊ ಯಾವ ರೀತಿಯಲ್ಲಿ ಹೋಗ್ತೀರಿ ಸರ್? ಯಾವುದ್ರಲ್ಲಿ ಹೋಗ್ಬೇಕಾಗ್ತದೆ? ಆಟೋದಲ್ಲೇ ಹೋಗಿ ಬರ್ತೀನಿ. ಅದರಲ್ಲಿ ಈಗ ಕೊಟ್ಟ ದುಡ್ಡಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿ ನಾವು ಊಟದಲ್ಲೇ ಸ್ವಲ್ಪ ಸಣ್ಣ ಪುಟ್ಟದ ಉಪಯೋಗಿಸ್ಕೊಂಡು ಹೋಗ್ತಿದ್ದೆ. ಓಕೆ ಸರ್. ಸೊ ಆಟೋದ ಖರ್ಚಿಗೂ ಕೂಡ ಬೇಕಾಗ್ತದೆ, ಅದ್ರ ಜೊತೆಗೆ ಬೈಕಲ್ಲಿ ಹೋಗ್ಲಿಕ್ಕೆ ತಮಗೆ ಕಷ್ಟ ಆಗ್ತದೆ. ಈಗ ಬೈಕ್ನಲ್ಲಿ ಹೋಗ್ಬೇಕು ಅಂತಿದ್ರೆ ಏನೆಲ್ಲ ಸಮಸ್ಯೆಗಳಿದೆ ಸರ್? ಬೈಕಲ್ಲಿ ಹೋದ ಕೈಗೆ ಬರುವಾಗ ಬೆಲ್ಟ್ ಹಾಕ್ತಾರೆ, ಆ ಬೆಲ್ಟ್ ನನ್ನ ಕೈಗೆ ಆಕ್ಸಿಲೇಟರ್ ಕೊಡ್ಲಿಕ್ಕೆ, ಬ್ರೇಕ್ ಹೊತ್ತಲಿಕ್ಕೆಲ್ಲ ಕಷ್ಟ ಆಗತ್ತೆ. ಅದಕ್ಕೆ ನನ್ನ ಹೆಂಡತಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾರೆ. ಅಂದ್ರೆ ಬರುವಾಗ ಸುಸ್ತಾಗತ್ತೆ. ಅಂದ್ರೆ 4 ಗಂಟೆ ಹೊತ್ತು ಡಯಾಲಿಸಿಸ್ ಮಾಡ್ತಾರೆ, ಅದರಿಂದ ನೀರೆಲ್ಲ ತೆಗಿತಾರಲ್ಲ, ಬರುವಾಗ ತುಂಬಾ ಸುಸ್ತಾಗತ್ತೆ. ಸೊ ಮನೆಯಲ್ಲಿ ತಾಯಿ ಇದ್ದಾರೆ, ಹೆಂಡತಿ ಇದ್ದಾರೆ, ಮಗಳಿದ್ದಾಳೆ. ಸೊ ಏನು ಮಾಡ್ತಾ ಇದ್ದಾರೆ ಸರ್ ಇವರಿಗೆ? ಎಂತ ತಾಯಿ ಮನೆಯಲ್ಲಿ ಇರೋದು. ಮೊದಲೆಲ್ಲ ಕೂಲಿ ಕೆಲಸ ಮಾಡ್ತಿದ್ರು, ಈಗ ಆಗುದಿಲ್ಲ. ಹೆಂಡತಿ ಈಗ 6 ತಿಂಗಳಿಂದ ಕಿಡ್ನಿ ಸ್ಟೋನ್ ಆಯಿತು, ಅವರು ಮನೆಯಲ್ಲಿದ್ದಾರೆ. ಮಗಳು 7 ಪಾಸ್ ಆಗಿ 8ನೇ ಕ್ಲಾಸಿಗೆ ಹೋಗ್ತಾ ಇದ್ಲು, ಮನೆಯಲ್ಲಿದ್ಲು ಇವಾಗ. ಓಕೆ. ಸೊ ಇನ್ನು ಶಾಲೆಗಳು ಪ್ರಾರಂಭವಾದರೆ ಖರ್ಚಿದೆ. ಸೊ ಮಗಳ ಶಿಕ್ಷಣದ ಒಂದು ಮುಂದಿನ ಜರ್ನಿಗೆ, ವಿದ್ಯಾಭ್ಯಾಸಕ್ಕೆ ಏನು ಮಾಡ್ತೀರಾ ಸರ್? ಅದೇ ಸರ್, ಅದೇ ಆಲೋಚನೆ ಮಾಡ್ತಾ ಇದ್ದೆ. ನಾನು ಆರೋಗ್ಯವಾಗಿ ಕೆಲಸಕ್ಕೆ ಹೋದರೆ ಅದರಲ್ಲಿ ನನಗೆ ಮೇಂಟೆನೆನ್ಸ್ ಆಗುತ್ತೆ. ಸರ್, ನಾನೊಂದು ಪತ್ರಿಕೆಯಲ್ಲಿ ಒಂದು ನಿಮ್ಮ ಹೇಳಿಕೆಯನ್ನು ನಾನು ಗಮನಿಸಿದ್ದೆ. ಈ ಒಂದು ಲೈಫೇ ಬೇಡ ಅಂತ ಆಗಿದೆ, ಆದರೆ ಪ್ರಾಣವನ್ನು ಕಳೆದುಕೊಳ್ಳುವವನು ನಾನಲ್ಲ, ನಾನು ಹೇಳಿ ಅಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರಿ ಸರ್. ಸೊ ಇದರ ಬಗ್ಗೆ ಏನು ಹೇಳಿ? ತುಂಬ ಅಂದರೆ ತಾಯಿಗೂ ಆರಾಮಿಲ್ದಾಗ ಆಯ್ತಲ್ಲ, ಹಾಗಾಗಿ ತುಂಬ ಮನಸ್ಸಿಗೆ ಬೇಜಾರಾಯ್ತು, ಜೀವನ ಬೇಡ ಅಂತ. ಆವಾಗ ನನ್ನ ಮಗಳು, ಇಲ್ಲ ಪಾಪ ನೀವು ಸರಿ ಆಗ್ತೀರಿ, ಮಂದಾರ್ತಿ ಮೇಲೆ ಭಾರ ಹಾಕಿ ದೇವ್ರ ಮೇಲೆ, ಮಂದಾರ್ತಿಯಲ್ಲಿ ಜಾಬ್ ಮಾಡ್ತಿದ್ದಾನೆ ಅಂತ ಹೇಳಿ. ಆವಾಗ ನಂಗೆ ಸ್ವಲ್ಪ ಎಲ್ಲ ನೀವು ಮಾಧ್ಯಮದವರು ಎಲ್ಲ ಒಟ್ಟಾಗಿ ನಾನು ಒಟ್ಟಿಗೆ ಇದ್ದೆ ಅಂತ ನಿಮ್ಮೊಟ್ಟಿಗೆ ಇದ್ದೇನೆ ಹೇಳಿದ್ರು. ಆವಾಗ ನಂಗೆ ತುಂಬ ಇದಾಯಿತು, ಖುಷಿ ಆಯಿತು. ಎಸ್ ಸರ್. ಸೊ ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸ್ತೇನೆ. ಎಸ್ ವೀಕ್ಷಕರೇ, ಶಾಂತಾರಾಮ್ ಮೊಗವೀರ ಅದರ ಜೊತೆಗೆ ಸಮಾಜ ಸೇವಕರಾಗಿರುವಂಥ ಯೋಗೀಶ್ ಶಿರೂರು ಅವ್ರ ಜೊತೆ ಕೂಡ ಮಾತನ್ನು ಮುಂದುವರಿಸ್ತೇನೆ. ಅದಕ್ಕೂ ಮೊದಲು ಸಣ್ಣದೊಂದು ವಿರಾಮ. ವಿರಾಮದ ಬಳಿಕ ಸ್ಪಂದನ ನೆರವು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಮ್ಮ ಜೊತೆ ಶಾಂತಾರಾಮ್ ಮೊಗವೀರ ಅವರಿದ್ದಾರೆ. ಸೊ ರಕ್ತದಾನಿಯ ಬಾಳಿನಲ್ಲಿ ಒಂದು ರೀತಿಯ ಕರಿಚಾಯ ಆವರಿಸಿದೆ, ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ದಾರೆ. ಅದರ ಜೊತೆಗೆ ಇವರು ತೀರಾ ಸಂಕಷ್ಟದಲ್ಲಿದ್ದಾರೆ, ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ. ದಾನಿಗಳು ಸಹಾಯ ಹಸ್ತ ಚಾಚಬೇಕಾಗಿದೆ. ಅದಕ್ಕೆ ನಾವು ಸ್ಪಂದನ ನೆರವು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಆರ್ಥಿಕವಾಗಿ ಅಶಕ್ತರಿದ್ದಾರೆ ಅವರಿಗೆ ಸಹಾಯವನ್ನು ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವುಗಳು ಮಾಡ್ತಾ ಇದ್ದೇವೆ. ಸೊ ಅವರ ಅಕೌಂಟ್ ನಂಬರ್ಗಳನ್ನು ಕೂಡ ನಾವುಗಳು ಡಿಸ್ಪ್ಲೇ ಮಾಡ್ತಾನೆ ಇದ್ದೇವೆ. ಅದರ ಜೊತೆಗೆ ಮತ್ತೊಮ್ಮೆ ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ, ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಇಬ್ಬರಿಗೂ ಸ್ವಾಗತ. ಸರ್, ನಾನು ನಿಮ್ಮ ಹತ್ರ ಕೇಳಬೇಕು, ಪತ್ರಕರ್ತರಾಗಿ ತುಂಬ ಜನರ ನೋವನ್ನು ಗಮನಿಸಿದ್ದೀರಿ, ಆದರೆ ಇಂಥ ಸಮಸ್ಯೆಗಳು ನಮಗೆ ಕಾಣಲಿಕ್ಕೆ ಸಿಗೋದು ಬಹಳ ಕಡಿಮೆ. ಯಾಕಂದ್ರೆ ಸಮಾಜದಲ್ಲಿ ಸೇವೆಯನ್ನ ಮಾಡ್ತಾ ಇದ್ದಂಥವರಿಗೆ ಇಂಥ ಒಂದು ಲೈಫ್ಗಳು ಎದುರಾಗುವಂಥದ್ದು ಬಹಳ ಕಡಿಮೆ. ಸೊ ಇದರ ಬಗ್ಗೆ ಮಾತನಾಡ್ತೀವಿ ಸರ್. ಒಂದು ಕಾಲ್ ಇದೆ, ಅವ್ರ ಜೊತೆ ಮಾತನಾಡಿಕೊಳ್ಳೋಣ. ಹಲೋ 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 ಸರ್, ನಮಸ್ತೆ
ಸರ್ ನಮಸ್ತೆ ಸರ್, ನಾ ಮಹೇಶ್. ಮಹೇಶ್ ಅವರು ಸರ್ ನಮಸ್ತೆ. ಸೊ ಇವತ್ತು ನಮ್ಮ ಜೊತೆ ಶಾಂತರಾಮ್ ಮೊಗವೀರ ಅವರಿದ್ದಾರೆ. ಸೊ ಏನ್ ಹೇಳ್ತೀರಾ ಸರ್, ಸಮಾಜ ಸೇವಕನ ಬಾಳಲ್ಲಿ ಒಂದು ರೀತಿಯ ಕರಿಚಾಯಿ ಆವರಿಸಿದೆ, ಸೊ ಏನ್ ಹೇಳ್ತೀರಾ ಸರ್? ಅವರು ಪಾಪ ತುಂಬಾ ಕಷ್ಟದಲ್ಲಿದ್ದಾರೆ. ಒಂದು ವಿಚಾರ, ಹ್ಮ್ ಅವರನ್ನು ಕೂಡ ನಮ್ಮ ಲಾಸ್ಟ್ ಟೈಮ್ ಒಂದು ಕಾರ್ಯಕ್ರಮದಲ್ಲಿ ಗೌರವಿಸಿತ್ತು. ಓಕೆ ಅದು ಕೂಡ ನಾಡ್ದು ನಾವು ಏನು ದೀಪಾವಳಿ ಏನು ಕಾರ್ಯಕ್ರಮ ಮಾಡ್ತೇವೆ, ಹ್ಮ್ ಅದ್ರಲ್ಲಿ ಸ್ವಲ್ಪ ಸೇವೆ ಮಾಡಿ ಸ್ವಲ್ಪ ಹಣ ಅವರಿಗೆ ಕೊಡುವಂತದ್ದು ಒಂಚೂರು ನಾವು ಮಾತಾಡ್ತಾ ಉಂಟು ಅದ್ರ ಬಗ್ಗೆ ಕೂಡ. ಓಕೆ 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 ಅವರು ಈಗ ಉಡುಪಿಯಲ್ಲಿ ಸ್ವಲ್ಪ ಕೊರೋನಾದ ಸಮಸ್ಯೆ ಆಗ್ಲಿಕ್ಕೆ ಹೋಗಿ ಹೌದು ಸ್ವಲ್ಪ ಫಂಡ್ ಕೂಡ ಕಲೆಕ್ಷನ್ ಆಗ್ತಿಲ್ಲ ಇಲ್ಲಿ ಕೂಡ. ಕರೆಕ್ಟ್ 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 ಅದರಿಂದಾಗಿ ಕರೆಕ್ಟ್ ಶಾಂತರಾಮಣ್ಣ ಆದಷ್ಟು ಆರೋಗ್ಯ ಆಗ್ಲಿ ಬೇಗ ಅನ್ನುವಂಥದ್ದು ಒಂಚೂರು ಹಾರೈಕೆ ಉಂಟು ನಮ್ಗೆ. ಯಾಕಂದ್ರೆ ಸಮಾಜ ಸೇವೆ ನಮ್ಮಿಂದ ಮೊದಲು ಅವರು ಮಾಡ್ಲಿಕ್ಕೆ ಪ್ರಾರಂಭಿಸಿದ್ದಾರೆ. ಪಾಪ ಹ್ಮ್ 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 ಅವರಿಗೆ ಇವತ್ತು ತುಂಬಾ ಕಷ್ಟದಲ್ಲಿದ್ದಾರೆ. ಅವರಿಗೆ ಪ್ರತಿಯೊಬ್ಬರು ಕೂಡ ಸಹಕರಿಸಬೇಕಾಗ್ತದೆ. ಖಂಡಿತ 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 ಮಹೇಶ್ ಪೂಜಾರಿ ಅವರೇ, ತಮ್ಮದು ಕೂಡ ಸಮಾಜ ಸೇವೆ ಇನ್ನಷ್ಟು ಮುಂದುವರಿಲಿ. ಹಾಗೆಯೇ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಒಂದು ಒಳ್ಳೆಯ ಮಾತುಗಳನ್ನು ಹೇಳಿದ್ರಿ, ತಮ್ಮಿಂದ ಆಗುವಂಥ ಸಹಾಯವನ್ನ ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ ಅಂತ. ಧನ್ಯವಾದಗಳು ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಸ್ ಸರ್, ನಾನು ನಿಮ್ಮ ಜೊತೆ ಮಾತನಾಡ್ತೇನೆ. ಅದಕ್ಕಿಂತ ಮೊದಲು ಸರ್, ನಾನು ನಿಮ್ಮ ಜೊತೆ ಮಾತನಾಡಬೇಕು. ಸೊ ಉಡುಪಿ ಹೆಲ್ಪ್ ಲೈನ್ನ ಮೂಲಕವಾಗಿ ತಮ್ಮಿಂದ ಆಗುವಷ್ಟು ಸಹಾಯವನ್ನು ದೀಪಾವಳಿ ಸಂದರ್ಭದಲ್ಲಿ ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ಏನು ಹೌದು, ಮಹೇಶ್ ಪೂಜಾರಿ ಅವರು ನಮ್ಗಳು ಫೋನ್ ಮಾಡ್ತಾ ಇರ್ತಾರೆ, ಸನ್ಮಾನ ಎಲ್ಲ ಮಾಡಿದ್ರು ಮಂದಾರ್ತಿ ಶೇಡಿಕೋಲ್ಡ್ ಹಾಲಲ್ಲಿ. ಸೊ ಇಂಥ ಹಲವಾರು ಸಂಘ ಸಂಸ್ಥೆಗಳು ಇರ್ಬೋದು, ಸಂಘಟನೆಗಳಿರ್ಬೋದು, ಇವತ್ತು ಸಹಾಯಕ್ಕಾಗಿ ಮುಂದೆ ಬರ್ತಾ ಇದ್ದಾವೆ. ಸೊ ಏನು ಅನ್ನಿಸ್ತಾ ಇದೆ ಸರ್, ಸಮಾಜಕ್ಕಾಗಿ ಮಾಡಿದಂಥ ಸೇವೆಗಳೆಲ್ಲ ಒಂದು ಕಡೆಯಲ್ಲಿ ಸಾರ್ಥಕ ಅಂತ ಅನಿಸ್ತಿದೆಯಾ ಸರ್? ಎಸ್. ಸೊ ನಾನು ಯೋಗೀಶ್ ಅವರಲ್ಲಿ ಕೇಳಬೇಕು ಸರ್. ಸೊ ನಾನು ಅದೇ ಮಾತನಾಡ್ತಾ ಇದ್ದೆ, ಸಮಾಜ ಸೇವೆಯನ್ನು ಮಾಡುವಂಥವ್ರಿಗೆ ಇಂಥ ಒಂದು ಬಾಳು ಬರುವಂಥದ್ದು ಭಾಳ ಕಡಿಮೆ. ಆದರೆ ಇವತ್ತು ಶಾಂತರಾಮ್ ಅವರಿಗೆ ಈ ರೀತಿಯ ಪರಿಸ್ಥಿತಿ ಬಂದಿದೆ. ಸೊ ಪತ್ರಕರ್ತರಾಗಿದ್ದುಕೊಂಡು, ಸಮಾಜ ಸೇವಕರಾಗಿದ್ದುಕೊಂಡು ಏನು ಹೇಳ್ತೀರಾ ಸರ್? ನಾನು ಮೊನ್ನೆ ಇವರನ್ನು ಮೊದಲ ಬಾರಿ ಭೇಟಿಯಾದಾಗ ಅವರೊಂದು ಮಾತು ಹೇಳಿದರು. ನಾನು ಚಿನ್ಮಯಿ ಆಸ್ಪತ್ರೆಯ ಭದ್ರತಾ ಸಿಬ್ಬಂದಿ ಇರುವಾಗ ಈ ಅನೇಕ ಕಿಡ್ನಿ ಪೇಷಂಟ್ಗಳೆಲ್ಲ ಬರ್ತಾಯಿದ್ರು. ಆ ಸಮಯದಲ್ಲಿ ಇವರು ಅಂದ್ಕೊಳ್ತಿದ್ರಂತೆ, ಇಂಥ ಸಮಸ್ಯೆ ನನಗೆ ಒಂದು ಬರದೇ ಇದ್ರೆ ಸಾಕು, ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೆ ನಾನು. ಯಾಕಂದರೆ ಅತಿ ದುಬಾರಿ ಖರ್ಚಾಗ್ತದೆ ಸರ್ ಇದು. ವಾರದಲ್ಲಿ ಈಗ ಬಹುಶಃ 2 ಡಯಾಲಿಸಿಸ್ ಅಂತ ಹೇಳಿದರೆ ವಾರಕ್ಕೆ 7,000 8,000 ಲೆಕ್ಕ ಹೋಗ್ತದೆ. ತಿಂಗಳಿಗೆ ಒಂದು 32,000 ಲೆಕ್ಕ ಬೇಕಾಗ್ತದೆ ಅವರಿಗೆ. ಇಂಥ ಇದು ನನಗೆ ಬರಬಾರ್ದಂತ ಬೇಡ್ಕೊಂಡ ವ್ಯಕ್ತಿಗೆ ಈ ಥರ ಬಂದಿದೆ ಅಂತೇಳಿ ತುಂಬ ನನಗೆ ವಿಷಾದ ಆಗ್ತಿದೆ ಒಂದು ಕಡೆ. ಆದರೆ ಮತ್ತು ಯಾರು ನಿಸ್ವಾರ್ಥ ಸಮಾಜ ಸೇವೆ ಮಾಡ್ತಾರೋ ಅವರಿಗೆ ದೇವರು ಕೈ ಹಿಡಿತಾನೆ, ಜನರು ಕೈ ಹಿಡಿತಾರೆ. ಅದು ಉಡುಪಿ ಜಿಲ್ಲೆಯವರು ತುಂಬ ಕೈ ಹಿಡಿತಾರೆ ಅನ್ನೋದು ನನ್ನ ಉದ್ದೇಶ. ಹಿಡಿದಿದ್ದಾರೆ, ಈಗಾಗಲೇ ಅನೇಕರು ಸಣ್ಣ ಪುಟ್ಟ ಸಹಾಯ ಮಾಡಿದ್ದಾರೆ. ಆದರೆ ಇದು 20-22 ಲಕ್ಷ ವೆಚ್ಚವಾಗೋದ್ರಿಂದ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ದಾನಿಗಳು ಯಾರಾದರೂ ಸಹಾಯ ಮಾಡಿದರೆ ತುಂಬ ಅನುಕೂಲ ಆಗ್ತದೆ ಅವರಿಗೆ. ಖಂಡಿತ. ಅದರ ಜೊತೆಗೆ ಸರ್, ನಾನು ನಿಮ್ಮಲ್ಲಿ ಕೇಳಬೇಕು. ಸೊ ಸರ್ ಹೇಳಿದರು ವಾರಕ್ಕೆ ಇಷ್ಟಿಷ್ಟು ಖರ್ಚಾಗ್ತದೆ. ಈಗ ಸದ್ಯ ಅಟ್ ಪ್ರೆಸೆಂಟ್ ಆಗಿ ತಮಗೆ ಎಷ್ಟು ಖರ್ಚಾಗ್ತಾ ಇದೆ ಸರ್? ಡಯಾಲಿಸಿಸ್ಗೆ ಎಷ್ಟು ಬೇಕು, ಮನೆಯ ಖರ್ಚಿಗೆ ಎಷ್ಟು ಬೇಕು, ಅಥವಾ ಮನೆ ನಡೆಸಿಕೊಂಡು ತಾಯಿಯ ಆರೋಗ್ಯವನ್ನು ನೋಡಿಕೊಳ್ಳಿಕ್ಕೆ ಎಷ್ಟು ಖರ್ಚು ಬೇಕು ಸರ್? ಈಗ ವಾರಕ್ಕೆ 6,000 ರೂಪಾಯಿ ಡಯಾಲಿಸಿಸ್ ಬೇಕಾಗುತ್ತೆ, ಗಾಡಿ ಬಾಡಿಗೆ ಸೇರಿ. ಆಮೇಲೆ ಮನೆ ಊಟ ಖರ್ಚು. ತಾಯಿಗೆ ಮೊನ್ನೆ ಆರಾಮೇಲೆ ಒಂದು ದಿವಸಕ್ಕೆ 16,000 ರೂಪಾಯಿ ಖರ್ಚಾಗಿದೆ. ಅದು ನನಗೆ ಕೊಟ್ಟಿದ್ದು ದುಡ್ಡು ಉಂಟಲ್ಲ, ಅದನ್ನೇ ಇದು ಮಾಡಿ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗಿದ್ದೆ ಅವ್ರನ್ನ. ಸೊ ಒಂದು ಸಮಸ್ಯೆ, ದೊಡ್ಡ ಸಮಸ್ಯೆ ಆಗಿದೆ ಸರ್. ಯಾಕಂದರೆ ನಿಮ್ಮ ಆರೋಗ್ಯವನ್ನು ಕೂಡ ನೋಡಿಕೊಳ್ಬೇಕು, ಅದ್ರ ಜೊತೆಗೆ ತಾಯಿಯ ಆರೋಗ್ಯವನ್ನು ಕೂಡ ನೋಡಿಕೊಳ್ಬೇಕು. ಸೊ ಎಲ್ಲೋ ಒಂದು ಕಡೆಗಳಲ್ಲಿ ಈ ಹಣ ಡಿವೈಡ್ ಆದಾಗ ತಮ್ಮ ಚಿಕಿತ್ಸೆಗೆ ಹಣ ಕಡಿಮೆ ಆಗ್ತಾ ಇದೆ, ಹೇಗೆ? ಅದೇ ಕಮ್ಮಿ ಆಗ್ತಾ ಉಂಟು. ಅದಕ್ಕೆ ದಾನಿಗಳನ್ನು ನಿರೀಕ್ಷೆಯಲ್ಲಿದೆ ಸರ್, ಏನಾದರೂ ಮಾಡಿ ನನ್ನ ಜೀವ ಉಳಿಸಿ ಅಂತ. ದೊಡ್ಡ ಮಟ್ಟಿನ ನಿರೀಕ್ಷೆ ಇದೆ ಸರ್ ತಮಗೆ. ಸೊ ಡಯಾಲಿಸಿಸ್ಗೂ ಖರ್ಚಿದೆ, ಅದ್ರ ಜೊತೆಗೆ ಕಿಡ್ನಿ ಬೇರೆ ಅರೇಂಜ್ ಆಗುವವರೆಗೆ ಡಯಾಲಿಸಿಸ್ ಮಾಡಲೇಬೇಕು. ಸೊ ಡಾಕ್ಟರ್ಸ್ ಏನು ಸಜೆಸ್ಟ್ ಮಾಡಿದ್ದಾರೆ? ಡಾಕ್ಟರ್ ಆದಷ್ಟು ಬೇಗ ಮಾಡ್ಕೊಂಡ್ರೆ ಒಳ್ಳೇದು ಕಿಡ್ನಿ ಚೇಂಜ್. ಅಂದರೆ ಸಣ್ಣ ಪ್ರಾಯ ಅಲ್ಲ ನಿಂದು ಈಗ, ಅಂದರೆ ಮೂತ್ರ ಎಲ್ಲ ಸ್ಟಾಪ್ ಆಗುತ್ತೆ. ಮೂತ್ರ ಸ್ಟಾಪ್ ಆದ್ರ ಮೇಲೆ ಕಷ್ಟ ಆಗುತ್ತೆ ಅಂತ ಹೇಳಿ ಅದ್ರ ಕಿಡ್ನಿಗೆ ರಿಜಿಸ್ಟ್ರಿ ಮಾಡಲಿಕ್ಕೆ ಮೊನ್ನೆ ಹೋಗಿದೆ. ಅಲ್ಲಿ ಬ್ಲಡ್ ಗ್ರೂಪ್ ಎಲ್ಲ ಟೆಸ್ಟ್ ಮಾಡಬೇಕು, ಆಧಾರ್ ಕಾರ್ಡ್ ಎಲ್ಲ ಬೇಕಂತ. ಅದಕ್ಕೋಸ್ಕರ ನಾಡ್ದು 10 ದಿವಸ ಬಿಟ್ಟು ಹೋಗ್ತಿದ್ದೀನಿ ಮಣಿಪಾಲಕ್ಕೆ. ಓಕೆ ಸರ್, ಈಗ ಪ್ರೊಸೀಜರ್ ಯಾವ ರೀತಿ ಇದೆ? ಟ್ರೀಟ್ಮೆಂಟ್ನ ಪ್ರೊಸೀಜರ್ 2 ವಾರ, ತಿಂಗಳಿಗೊಮ್ಮೆ ನೀವು KMCಗೆ ಬರಬೇಕಾಗ್ತದೆ. ವಾರಕ್ಕೆ 2 ಬಾರಿ ಅಲ್ಲಿ ನಿಮ್ಮದು ಟ್ರೀಟ್ಮೆಂಟ್ ನಡೀತದೆ. ಯಾವ ರೀತಿಯಲ್ಲಿ ಅದರ ಪ್ರೊಸೆಸ್ಗಳು ನಡೀತಾ ಇದೆ ಸರ್? ಅಂದರೆ ಮೆಡಿಸಿನ್ ಕ್ರಿಯೇಟಿನ್ ಎಲ್ಲ ಟೆಸ್ಟ್ ಮಾಡ್ತಾರೆ. ಕ್ರಿಯೇಟಿನ್ ಆ್ಯಕ್ಚುಲಿ 1.2 ನಾರ್ಮಲ್ ಇರಬೇಕಂತ. ನಂದು ಫಸ್ಟ್ 17 ಇತ್ತು, ಇವಾಗ 12ಕ್ಕೆ ಬಂದಿದೆ. ಹೀಗೆ ಮೆಡಿಸಿನ್ ನಮ್ಮ BP ಟ್ಯಾಬ್ಲೆಟ್ ಎಲ್ಲ ಕೊಡ್ತಾ ಇದ್ದಾರೆ. ಕಂಟ್ರೋಲ್ ಬರ್ತಾ ಇದೆ ಸ್ವಲ್ಪ ಮಟ್ಟಿಗೆ, ಆದರೂ ಕೂಡ ದಾನಿಗಳ ಸಹಕಾರ ಬೇಕಾಗ್ತದೆ. ಎಸ್ ವೀಕ್ಷಕರೇ, ನಾವು ಮತ್ತೊಮ್ಮೆ ಶಾಂತರಾಮ್ ಅವರ ಅಕೌಂಟ್ ಡೀಟೇಲ್ಸ್ಗಳನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೇವೆ. ಅವರ ಅಕೌಂಟ್ಗೆ ಯಾರಾದರೂ ಸಹಕಾರವನ್ನು ಮಾಡುವಂಥವ್ರು ಇದ್ದರೆ ಸಿಂಡಿಕೇಟ್ ಬ್ಯಾಂಕ್ ಬಿತ್ಕಲ್ಕಟ್ಟೆ ಬ್ರಾಂಚ್ನ ಸಿಂಡಿಕೇಟ್ ಬ್ಯಾಂಕ್ನ ಖಾತೆಗೆ ತಾವುಗಳು ಸಹಾಯವನ್ನು ಮಾಡ್ಬೋದು. 0162225002856, IFSC ಕೋಡ್ SYNB
000016 ಈ ನಂಬರ್ಗೂ ಕೂಡ ತಾವುಗಳು ಈ ಖಾತೆಯ ನಂಬರ್ಗೂ ಕೂಡ ತಾವುಗಳು ಸಹಕಾರವನ್ನು ಮಾಡ್ಬೋದು. ಅದರ ಜೊತೆಗೆ ಶಾಂತರಾಮ್ ಅವರಿಗೆ ಪರ್ಸನಲ್ ಆಗಿ ಕಾಲ್ ಮಾಡಿ ಅವರಿಗೆ ಮುಖತಃ ಭೇಟಿಯಾಗಿ ಸಹಾಯವನ್ನು ಮಾಡ್ತೀರಿ ಅಂತ ಇದ್ದರೆ ಅವರ ಮೊಬೈಲ್ ಸಂಖ್ಯೆ 9743985894 ಈ ಸಂಖ್ಯೆಗೂ ಕೂಡ ಸಹಕಾರವನ್ನು ಮಾಡ್ಬೋದು ಕಾಲ್ ಮಾಡಿ. ಅದರ ಜೊತೆಗೆ ಫೋನ್ಪೇ ಅಥವಾ ಗೂಗಲ್ ಪೇನ ಮೂಲಕ ಸಹಾಯವನ್ನು ಮಾಡ್ತೀರಿ ಅಂತ ಇದ್ದರೆ 7996729561 ಈ ನಂಬರ್ಗೂ ಕೂಡ ಸಹಕಾರವನ್ನು ಮಾಡ್ಬೋದು ಅನ್ನುವಂಥ ಒಂದಷ್ಟು ಮಾತುಗಳನ್ನು ಹೇಳ್ತಾರೆ. ಸರ್, ಈಗ ಒಂದಷ್ಟು ಸಂಘ ಸಂಸ್ಥೆಗಳು ಇವರಿಗೆ ಸಹಕಾರವನ್ನು ಮಾಡಿದ್ದನ್ನು ನೋಡಿದಿರಿ, ಒಂದಷ್ಟು ಜನ ಪರ್ಸನಲ್ ಆಗಿ ಸಹಕಾರವನ್ನು ಮಾಡಿದ್ದನ್ನು ನೋಡಿದಿರಿ. ಈಗ ಸಂಘ ಸಂಸ್ಥೆಗಳಲ್ಲಿ ತಾವುಗಳವರ ಒಂದು ಆತ್ಮೀಯರಾಗಿದ್ದುಕೊಂಡು ಸಮಾಜದ ಒಬ್ಬರು ವ್ಯಕ್ತಿಯಾಗಿದ್ದುಕೊಂಡು ಏನು ರಿಕ್ವೆಸ್ಟ್ ಮಾಡ್ತೀರಾ ಸರ್? ಈಗಾಗಲೇ ಹಲವು ಸಂಘ ಸಂಸ್ಥೆಗಳು ಅವರಿಗೆ ಸನ್ಮಾನ ಮಾಡಿದ್ದಾರೆ, ಅವರನ್ನು ಗುರುತಿಸಿದ್ದಾರೆ. ಆದರೆ ಈ ನೋವಿನಲ್ಲಿರುವಾಗ ಅವರನ್ನು ಸಹ ಸ್ವಲ್ಪ ಸ್ಪಂದನೆ ಕೊಡಬೇಕನ್ನೋದು ನಂದು ಒಂದು ಮೊದಲನೇದಾಗಿ ವಿನಂತಿ. ಮಿಗಿಲಾಗಿ ಅವರಿಗೆ ಈಗ ಬರ್ತಾ ಇರುವಂಥ ಹಣದಲ್ಲಿ ಅವರ ಆರೋಗ್ಯ ಸಮಸ್ಯೆಗೆ ಆಸ್ಪತ್ರೆ ನೋಡ್ಕೊಳ್ಬೇಕು, ಕುಟುಂಬದ ಸಂಪೂರ್ಣ ಜವಾಬ್ದಾರಿ ಇವ್ರ ಮೇಲಿದೆ. ಇವರಿಗೆ ಈ ಥರ ಅನಾರೋಗ್ಯ ಆಗಿ ಕೇವಲ ಒಂದೇ ತಿಂಗಳಲ್ಲಿ ಅವ್ರ ತಾಯಿ ಕೂಡ ಹೃದಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ತಾಯಿನೂ ನೋಡ್ಕೊಳ್ಬೇಕು, ಸಹೋದರಿ ನೋಡ್ಕೊಳ್ಬೇಕು, ಜೊತೆಗೆ ಅವರ ಮಗುವಿನ ಶಿಕ್ಷಣ ಸಹ ಮುಖ್ಯವಾಗಿರ್ತದೆ. ಇಂಥ ಸಂದರ್ಭದಲ್ಲಿ ದಾನಿಗಳು ನಮ್ಮ ಇವರ ನೋವಿಗೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಸ್ಪಂದನೆ ಕೊಟ್ಟರೆ ತುಂಬ ಅನುಕೂಲ ಆಗ್ತದೆ ಅನ್ನೋದು ನನ್ನ ಒಂದು ವಿನಂತಿ. ಸರ್, ಅದರ ಜೊತೆ ನಾನು ಒಂದು ವಿಷಯವನ್ನು ತಮ್ಮಲ್ಲಿ ಕೇಳಬೇಕು. ಟ್ರೀಟ್ಮೆಂಟ್ಗೆ ಹೋಗಬೇಕು ಅಂತೇಳಿ ಜರ್ನಿ ಖಂಡಿತವಾಗಿ ಇದ್ದೇ ಇರ್ತದೆ. ಜರ್ನಿ ಮಾಡಿದರೂ ಕೂಡ ಟಯರ್ಡ್ ಆಗುವಂಥದ್ದು ಮಾಮೂಲಿಯಾಗಿ ಇದ್ದೇ ಇರ್ತದೆ. ಸೊ ಆಟೋದಲ್ಲಿ ಹೋಗಿ ಬಂದಾಗ ಪರಿಸ್ಥಿತಿಗಳು ಹೇಗಿರ್ತದೆ, ಹೆಲ್ತ್ನ ಆರೋಗ್ಯ ಹೇಗಿರ್ತದೆ? ಸುಸ್ತಿರ್ತದೆ. ಆ ಡಯಾಲಿಸಿಸ್ ಮಾಡಿ ಹೋಗಿ ಬಂದ ಮೇಲೆ ತುಂಬ ಸುಸ್ತಿರ್ತದೆ, ನಿದ್ದೆ ಎಲ್ಲ ಬೇಗ ಬರ್ತದೆ, ಒಂಥರ ವೀಕ್ನೆಸ್ಸು. ಅಂದರೆ ಜಂಪ್ ಆಗುತ್ತಲ್ಲ ಗಾಡಿಯಲ್ಲಿ ಬರುವಾಗ ತುಂಬ. ಅಂದರೆ 4 ಗಂಟೆವರೆಗೆ ಬೆಲ್ಟಲ್ಲೇ ಇರಬೇಕು. ಬೆಳಿಗ್ಗೆ 10:30 ಹೋದರೆ ಸಾಯಂಕಾಲ 4 ಗಂಟೆ ಹತ್ತು ಬರುವಾಗ, ಆಮೇಲೆ ರಾತ್ರಿ 9 ಗಂಟೆಗೆ ಬೆಲ್ಟ್ ತೆಗಿಬೇಕು. ಅದೆಲ್ಲ ಬ್ಲೀಡಿಂಗಲ್ಲಿ ಆದರೆ ಮತ್ತೆ ಕಟ್ಟಲಿಕ್ಕೆ ಆಗೋದಿಲ್ಲ, ತುಂಬ. ಸೊ ಡಾಕ್ಟರ್ ಏನೆಲ್ಲ ಸಜೆಸ್ಟ್ ಮಾಡಿದ್ದಾರೆ, ಏನೆಲ್ಲ ಕೆಲಸ ಮಾಡಬಾರ್ದು, ಏನೆಲ್ಲ ಮಾಡ್ಬೋದು ಅನ್ನುವಂಥ ಸಜೆಷನ್ ಏನೆಲ್ಲ ಕೊಟ್ಟಿದ್ದಾರೆ? ಕೈಗೆ ಈ ಕೈ ಫಸ್ಟ್ ಪಿಸ್ತೂಲ್ ಹಾಕಿದ್ರು, ಅದು ಫೇಲ್ ಆಯಿತು. ಈ ಕೈಗೆ ಹಾಕಿದ್ರು, ಇದ್ರಲ್ಲಿ ರನ್ ಆಗ್ತುಂಟು. ಈಗ ಬೇರೆ ದೊಡ್ಡ ಕೆಲಸ, ಬಾವಿ ನೀರು ಎತ್ತುವುದು, ಬಾರದೇನು ಮುಟ್ಟಬಾರ್ದು ಅಂತ ಹೇಳಿದರು. ಹಾಲ್ಡಿದ ಕೆಲಸ ಅಂದರೆ ಪಿಸ್ತೂಲ ಫೇಲ್ ಆಗುತ್ತೆ, ಪಿಸ್ತೂಲ ಫೇಲ್ ಆಗಿದ್ರೆ ಮತ್ತು ಹಾಲ್ಟಿಗೆಲ್ಲ ಸೆಟ್ ಮಾಡಬೇಕಾಗತ್ತೆ, ತುಂಬ ಖರ್ಚಾಗತ್ತೆ ಅಂತ ಹೇಳಿದರು. ಅದು ಇರುವುದೇ 2 ಕೈ ಅಲ್ಲ, ಅದು ಫೇಲ್ ಆಗಿ ಹೋದರೆ ಮತ್ತೆ ಸಂಬಂಧ ಆಗುತ್ತೆ. ಓಕೆ, ಕರೆಕ್ಟ್. ಎಸ್ ಸರ್, ಅದ್ರ ಜೊತೆಗೆ ಈಗ ಮುಂದೆ ನೀವು ಜೀವನವನ್ನು ನಡೆಸಬೇಕು ಅಂತೇಳಿ ದಾನಿಗಳ ಸಹಕಾರ ಬೇಕು, ಸಮಾಜ ಸೇವೆಯನ್ನು ಮುಂದೆ ಮಾಡಬೇಕು ಅನ್ನುವಂಥ ಆಶಯ ಇದೆ ಸರ್, ಅದರ ಬಗ್ಗೆ ಏನು ಹೇಳ್ತೀರಾ ಸರ್? ಹೌದು, ನಾನು ಅದೇ ಕಿಡ್ನಿ ಡಯಾಲಿಸಿಸ್ ಸ್ಟಾಪ್ ಆಗಿ ನಾರ್ಮಲ್ ಬಂದರೆ ನಂಗೆ ತುಂಬ ಇಷ್ಟ. ಆದರೆ ಈಗ ಆಗದಿದ್ದರೆ ಡಯಾಲಿಸಿಸ್ ಇದು ಕೈದಾಗಿ ಒಂದು ಕಿಡ್ನಿ ಯಾರು ದಾನ ಮಾಡಿದರೆ ಮೊದಲಿನ ಥರನೇ ಆಗಿ ಒಂದು ಡ್ಯೂಟಿ ಹೋಗಿ ನಾನು ಮೊದಲಿನ ಥರನೇ ಸಮಾಜ ಸೇವೆ ಮಾಡಬೇಕು, ಅದೇ ಥರ ಇರಬೇಕಂತ ತುಂಬ ಆಸೆ. ಓಕೆ ಸರ್, ರಕ್ತದಾನದ ಜೊತೆಗೆ ಸರ್ ತಾವು ಏನೆಲ್ಲ ಕೆಲಸವನ್ನು ಮಾಡ್ತಾ ಇದ್ರಿ? ಅಂದರೆ ಬೇರೆ ಬೇರೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ತಾ ಇದ್ರಿ, ಬೇರೆ ಬೇರೆ ಸಂಘ ಸಂಸ್ಥೆಗಳ ಥ್ರೂ ಎಲ್ಲ ಹೋಗ್ತಾ ಇದ್ರಿ, ಏನೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರಿ ಸರ್? ರಕ್ತದಾನ ಮಾಡಿ ಸ್ಕೂಲ್ ಕರ್ನಾಟಕ ಪಬ್ಲಿಕ್ ಸ್ಕೂಲಲ್ಲಿ SDMC ಅಧ್ಯಕ್ಷ ನಾನೇ. ಅಲ್ಲಿ ಒಂದು ಫಸ್ಟ್ ನಾನು ಹೋಗುವಾಗ 40 ಮಕ್ಕಳಿದ್ದರು, ಈಗ 350 ಮಕ್ಕಳಾಗಿದ್ದಾರೆ. ನನ್ನ ಮಗಳು ಅದೇ ಸ್ಕೂಲಿಗೆ ಹೋಗ್ತಾ ಇದ್ಲು. ಇಂಥ ಕೆಲಸಗಳನ್ನು ಮಾಡ್ತಾ ಇದ್ರಿ. ಅದರ ಜೊತೆಗೆ ಸರ್ ನಾನು ಗಮನಿಸಬೇಕು ಸರ್, ಸಂಘ ಸಂಸ್ಥೆಗಳು ಈಗ ರಾಜ್ಯ ಉಪಾಧ್ಯಕ್ಷರಾಗಿ ತಾವಿದ್ದೀರಿ. ಸೊ ತಮ್ಮ ಸಂಸ್ಥೆಯಿಂದ ಸಹಕಾರವನ್ನು ಈಗಾಗಲೇ ಮಾಡಿದ್ದೀರಿ. ಸೊ ಈ ರೀತಿಯ ಸಂಘ ಸಂಸ್ಥೆಗಳ ಸಹಕಾರ ಬೇಕಾಗ್ತದೆ, ಮನವಿಗಳನ್ನು ಯಾವ ರೀತಿಯಲ್ಲಿ ಕೊಟ್ಟಿದ್ದೀರಿ ಸರ್? ನಾನಂದ್ರೆ ಹೇಳಿದರೆ ನಾವು ವಾಟ್ಸಪ್ಗಳಲ್ಲಿ ಇವರ ಬಗ್ಗೆ ಎಲ್ಲ ಒಂದು ಸಣ್ಣ ವರದಿಗಳನ್ನು ಮಾಡಿ ಈಗಾಗಲೇ ಹರಿಬಿಟ್ಟಿದ್ದೇವೆ. ಹಾಗೆ ಕೆಲವು ನಾಯಕರಿರ್ಬೋದು, ಮಾನ್ಯ ಶಾಸಕರು ಆಲ್ರೆಡಿ ಶ್ರೀನಿವಾಸ್ ಶೆಟ್ಟರನ್ನ ಕೂಡ ಇವರು ಮೊನ್ನೆ ಭೇಟಿಯಾಗಿ ಅಂತ ಹೇಳಿದ ತಕ್ಷಣ ಪಾಪ ಇವರು ಹೆಂಡತಿ ಹೋಗಿ ಭೇಟಿಯಾಗಿದ್ದಾರೆ. ನಿಜವಾಗಿ ಒಳ್ಳೆಯ ಸ್ಪಂದನೆ ಕೊಟ್ಟಿದ್ದಾರೆ ನಮ್ಮ ಆಲ್ರೆಡಿ ಶ್ರೀನಿವಾಸ್ ಶೆಟ್ಟರು. ಒಬ್ಬ ಒಳ್ಳೆಯ ರಾಜಕಾರಣಿ ಜೊತೆಗೆ ಒಳ್ಳೆ ಸೋಷಿಯಲ್ ವರ್ಕರ್ ಅಂತ ಕೂಡ ಹೇಳ್ಬೋದು. ಸ್ವಲ್ಪ ಹಣದ ಸಹಾಯ ನೀಡಿದ್ದಾರೆ. ಹಾಗೆ ಅವರ ಸಂಬಂಧಿಕ ಒಬ್ಬರ ಮಹಿಳೆ ಕೂಡ ನಾನು ಏನಾದರೂ ಬ್ಯಾಂಕ್ನಲ್ಲಿ ಅಥವಾ ಎಲ್ಲಾದರೂ ಒಂದು ಉದ್ಯೋಗ ಕೊಡಿಸುವ ಭರವಸೆಯನ್ನು ಕೂಡ ನೀಡಿದ್ದಾರೆ. ಹೀಗೆ ಕೆಲವರು ಕೂಡ ಅವರಿಗೆ ಸಣ್ಣ ಪುಟ್ಟ ಸಹಾಯವನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಅವರಿಗೆ ಅತಿ ದೊಡ್ಡ ಹಣದ ಅವಶ್ಯಕತೆ ಇದೆ ಈಗ ಪ್ರಸ್ತುತ ಬಹುಶಃ. ಮತ್ತು ಇನ್ನೊಂದು ಹೇಳ್ಬೇಕಂತ ಹೇಳಿದರೆ, ಇದು ಕಿಡ್ನಿ ಆಪರೇಷನ್ ಏನಾದರೂ ಮಾಡೋದಾದರೆ ಅದಕ್ಕೆ ಸಮಯಗಳು ಜಾಸ್ತಿ ಇಲ್ಲ, ಒಂದು 4-5 ತಿಂಗಳು ಮಾತ್ರ ಅವಕಾಶಗಳಿದೆ. ಆಮೇಲೆ ಅದನ್ನು ಮಾಡಲಿಕ್ಕೂ ಆಗೋದಿಲ್ಲ. ಈಗಾಗಲೇ 3 ತಿಂಗಳು ಕಳೆದುಕೊಂಡಿದ್ದಾರೆ ಅವರು. 3 ತಿಂಗಳು ಸಮಯ ಇದಾಗಿದೆ. ಆದರೆ ದಾನಿಗಳು ಯಾರಿದ್ರು ಅತಿ ಬೇಗ ಮಾಡಿದರೆ ಅವರಿಗೆ ಒಂದು ಅನುಕೂಲ ಆಗ್ತದೆ. ಕರೆಕ್ಟ್. ಎಸ್ ಶಾಂತರಾಮ್ ಅವರೇ, ಈಗಾಗಲೇ ಯಾರನ್ನೆಲ್ಲ ಮನವಿ ಮಾಡಿದ್ದೀರಿ, ಯಾವ ರೀತಿಯ ಸ್ಪಂದನೆಗಳು ದೊರೆತಿದ್ದಾವೆ ಸರ್ ಇಷ್ಟರವರೆಗೆ? ಈಗ ಮಾಧ್ಯಮ ಮೂಲಕ ಸಂಘದವರಿಗೆ ನಮ್ಮ ಕುಂದಾಪುರ ಜೈ ಕುಂದಾಪುರ ಟ್ರಸ್ಟ್ ಉಂಟು, ಅವರು ಹೇಳಿದ್ದಾರೆ. ಮಣಿಪಾಲ ಸತೀಶ್ ಸಾಲೇನಿದ್ದಾರೆ ಬಾಂಧವ, ಅವರೆಲ್ಲ ತುಂಬ
ಮಾಡ್ತೆ ಅಂತ ಹೇಳಿದರು. ಅದರ ಜೊತೆಗೆ ಸರ್, ಸರ್ಕಾರದ ಮೂಲಕವಾಗಿ ಏನಾದರೂ ಮನವಿಗಳನ್ನು ಈವರೆಗೆ ಮಾಡಿದ್ದೀರಾ? ಸೊ ಸಚಿವರಿರ್ಬೋದು ಅಥವಾ ಶಾಸಕರಿರ್ಬೋದು, ಅದರ ಜೊತೆಗೆ ಸ್ಥಳೀಯ ಪ್ರತಿನಿಧಿಗಳು ಯಾವ ರೀತಿಯ ಸಹಕಾರವನ್ನು ಮಾಡ್ತೇವೆ ಏನಾದರೂ ಭರವಸೆಗಳನ್ನು ಕೊಟ್ಟಿದ್ದಾರಾ, ಮನವಿಯನ್ನು ಕೊಟ್ಟಿದ್ದೀರಾ, ಹೇಗೆ ಸರ್? ಶ್ರೀನಿವಾಸ್ ಪೂಜಾರಿ ಅವರಿಗೆ ಲೆಟರ್ ಕೊಟ್ಟಿದ್ದೆ, ಮುಖ್ಯಮಂತ್ರಿ ಫಂಡಿಂದ ತೆಗೆಸಿ ಕೊಡ್ತೀವಿ. ಅದು ಒಂದು ವಾರದ ಆಗತ್ತಂತ ಹೇಳಿದರು, ಇನ್ನೂ ಬಂದಿಲ್ಲ. ಕೊಟ್ಟು ಎಷ್ಟು ಸಮಯ ಸರ್? ಒಂದು ತಿಂಗಳಾಯಿತು. ಒಂದು ತಿಂಗಳಾಯಿತು. ಸೊ ಏನು ಹೇಳಿದ್ದಾರೆ? ಅವರು ಆಗತ್ತೆ ಅಂತ ಹೇಳಿದರು. ನಮ್ಮ ಹಾಲಡಿ ಮಗುವೀರ ಸಂಘದವ್ರು ತಗೊಂಡು ಹೋಗಿದ್ದು ಲೆಟ್ರು. ಮತ್ತು ಬಿದ್ಕಲ್ಗಟ್ಟೆ ಸರ್ಕಲಲ್ಲಿ ಮನೋಜ್ ಕುಮಾರ್ ಶೆಟ್ಟಿ ಅಂತ ಇದ್ದಾರೆ, ಅವರು ದುಡ್ಡು ಸ್ವಲ್ಪ ಕಲೆಕ್ಷನ್ ಮಾಡ್ತಿದ್ದಾರೆ ಅವ್ರ ಫ್ರೆಂಡ್ ಸರ್ಕಲಲ್ಲೆಲ್ಲ. ಸೊ ಅದರ ಜೊತೆಗೆ ಸರ್, ಈಗ ದಿನ ನಡೆಸಬೇಕು ಅಂತಿದ್ರೆ ತಮಗೆ ಖರ್ಚುಗಳಿದೆ, ಅದ್ರ ಜೊತೆಗೆ ಒಂದಷ್ಟು ಸಂಘ ಸಂಸ್ಥೆಗಳು ಈಗಾಗಲೇ ಸಹಕಾರವನ್ನು ಮಾಡಿದ್ದಾರೆ. ಸಹಕಾರವನ್ನು ಮಾಡಿದಂಥ ಸಂಘ ಸಂಸ್ಥೆಗಳ ಕುರಿತಾಗಿ ಏನು ಹೇಳ್ತೀರಾ ಸರ್? ಅಂದರೆ ಇನ್ನೂ ಒಂದು ನನಗೆ ಕಿಡ್ನಿ ರಿಪ್ಲೇಸ್ಮೆಂಟಿಗೆ ಏನಾದರೂ ಒಂದು ಸಹಾಯ ಮಾಡಿ ಅಂತ ಅವ್ರ ಹತ್ರ ನಾನು ಮೊದಲಿನ ಥರನೇ ಒಂದು ಸೇವೆ ಮಾಡಬೇಕು, ನನ್ನ ಜೀವ ಉಳಿಸಿ ಕೊಡಿ ಅಂತ ಬೇಡ್ಕೊಳ್ತಿದ್ದೆ ಅವ್ರ ಹತ್ರ. ಎಸ್ ಸರ್, ನಾನು ನಿಮ್ಮಲ್ಲಿ ಕೇಳಬೇಕು ಸರ್, ಈಗಾಗಲೇ ಒಂದಷ್ಟು ವಿಷಯವನ್ನು ನಾವು ಗಮನಿಸಿದ್ದೇವೆ. ಯಾಕಂದರೆ ಶಾಂತಾರಾಮ್ ಮೊಗವೀರ್ ಅವರು 20ಕ್ಕೂ ಹೆಚ್ಚು ಬಾರಿ ರಕ್ತದಾನವನ್ನು ಮಾಡಿದ್ದಾರೆ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡಿದ್ರು. ಈಗ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ, ಎಲ್ಲೋ ಒಂದು ಕಡೆಗಳಲ್ಲಿ ಅವರ ಬಾಳಲ್ಲಿ ಕರಿಚಾಯ ಆವರಿಸಿದೆ. ಮನೆಯ ಪರಿಸ್ಥಿತಿಯನ್ನು ಗಮನಿಸಬೇಕು. ಓವರಾಲ್ ಅವರ ಜೀವನವನ್ನು ನೋಡುವಾಗ ಮೊದಲಿನ ಪರಿಸ್ಥಿತಿಗೆ ಬರಬೇಕು ಅಂತಿದ್ರೆ ಏನಾಗಬೇಕು ಸರ್ ಇನ್ನು ಬದಲಾವಣೆಗಳು? ಬಹುಶಃ ಅವರು ಮೊದಲಿನ ಪರಿಸ್ಥಿತಿ ಬರಬೇಕಂತ ಹೇಳಿದರೆ, ಮೊದಲನೇದಾಗಿ ನಮಗೆ ಓ ಪಾಸಿಟಿವ್ ಕಿಡ್ನಿ ದಾನಿಗಳ ಅವಶ್ಯಕತೆ ಇದೆ. ಅವರ ಪತ್ನಿ ಕೂಡ ತಾನು ದಾನ ಮಾಡ್ತೇನೆ ಅಂತ ಮುಂದಕ್ಕೆ ಬಂದರೂ ಕೆಲವು ಅಡಚಣೆಗಳಿಂದ ತಗೊಳ್ಳಿಕ್ಕಾಗಿಲ್ಲ. ಯಾರಾದರೂ ದಾನಿಗಳಿದ್ದರೂ ತಕ್ಷಣ ಅವರನ್ನು ಸಂಪರ್ಕಿಸ್ಬೋದು. ಎರಡನೇದಾಗಿ ಅತಿ ದೊಡ್ಡ ಮಟ್ಟದಲ್ಲಿ ಯಾರಾದರೂ ಸಹಾಯ ಮಾಡುವಂಥ ದಾನಿಗಳಿದ್ದರೆ ಅವರ ವೈಯಕ್ತಿಕ ನಂಬರ್ ಇದೆ, ಗೂಗಲ್ ಪೇ ಈಗಾಗಲೇ ನೀವು ಸ್ಕ್ರೀನಲ್ಲಿ ಹಾಕಿದ್ದೀರಿ. ಅದಕ್ಕೆ ಸಹಾಯ ಮಾಡಿದರೆ ಅವ್ರು ಹೇಳ್ತಾರೆ, ಋಣ ಇಟ್ಕೊಳ್ತಾರೆ ಪಾಪ ಅವರು. ನನಗೆ ಸಣ್ಣ ಸಹಾಯ ಮಾಡಿದ್ರು ನಮಗೆ ಡೈಲಿ ಒಂದು ರಾತ್ರಿ ಕಾಲ್ ಮಾಡ್ತಾರೆ, ಅಥವಾ ನಾನು ಫ್ರೀ ಇದ್ದಾಗ ಕಾಲ್ ಮಾಡ್ತೆ. ಹಾಗೆ ಆ ಋಣವನ್ನು ಇಟ್ಕೊಂಡಿದ್ದಾರೆ. ನಾನು ಹೇಳ್ತಿರುವಂಥದ್ದು, ಸಮಾಜಕ್ಕಾಗಿ ದುಡಿದಂಥ ವ್ಯಕ್ತಿ ಇವತ್ತು ಅನೇಕ ಬಾಳಲ್ಲಿ ಬೆಳಕಾಗಲಿಕ್ಕೆ ಅವರು ಸಹಾಯ ಮಾಡಿದ್ದಾರೆ. ಈಗ ರಕ್ತದ ಒಂದು ದಾನ ಅನ್ನೋದು ಸುಲಭ ಅಲ್ಲ, ಅತಿ ಉನ್ನತವಾದ ದಾನ ಅದು. ಅಂಥ ದಾನವನ್ನು ಮಾಡಿದಂಥ ವ್ಯಕ್ತಿ ಇವತ್ತು ನೋವಲ್ಲಿರುವಾಗ ನಾವು ಎಲ್ಲೋ ಒಂದು ಕಡೆ ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಿಂತ ತಮ್ಮ ಕೈಲಾದ ಯಾರು ಎಷ್ಟಾಗ್ತದೋ 500, 1000 ಹನಿ ಕೂಡಿದ್ರೆ ಹಳ್ಳ ಅಂತ ಹೇಳ್ತಂಥ ಒಂದು ಗಾದೆ ಇದೆ. ಸಣ್ಣ ಸಣ್ಣ ಅಮೌಂಟ್ ಹಾಕಿದ್ರು ಅವರಿಗೆ ನೆರವು ಸಿಕ್ಕಿ ಅವರು ಮೊದಲಿನಂತ ಆಗಬೇಕು, ಅವರು ಪುನಃ ನಮ್ಮ ಜೊತೆ ಓಡಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಅಷ್ಟೇ. ಸರ್, ನಾನು ಆಗಲೇ ಒಂದು ಮಾತನ್ನು ಕೇಳಿದೆ ಶಾಂತಾರಾಮ್ ಅವರಲ್ಲಿ. 4-5 ವರ್ಷಗಳಿಂದ ಈ ಸಮಸ್ಯೆಯನ್ನು ಎದುರಿಸ್ತಾ ಇದ್ರಿ. ಅಂದರೆ ಕಿಡ್ನಿ ಫೇಲ್ ಆಗಿದೆ ಅಂತ ಯಾವಾಗ ತಮಗೆ ತಿಳಿದು ಬಂತು ಸರ್? ಅದು ಮಣಿಪಾಲ್ ಹೊಟ್ಟೆ ನೋವು ಸ್ಟಾರ್ಟ್ ಆಗಿತ್ತು, ಕುಂದಾಪುರ ಚಿನ್ಮಯ ಹಾಸ್ಪಿಟ್ಲಿಂದ ಕೈದಾದ್ಮೇಲೆ ಮಂದಾರ್ತಿ ಸೇರಿದ ಮೇಲೆ. ಆವಾಗ ಅಲ್ಲಿ ಟೆಸ್ಟಿಗೆ ಹೋದಾಗ ಸಣ್ಣದೊಂದು ಕಿಡ್ನಿ ಪ್ರಾಬ್ಲಮ್ ಇರೋದು, ಸ್ಟೋನ್ ಅಂತ ಹೇಳಿದರು. ಆಮೇಲೆ ಅಲ್ಲಿ ಕ್ರಿಯೇಟಿನ್ ಚೆಕ್ ಮಾಡಿದಾಗ ಕ್ರಿಯೇಟಿನ್ ಸ್ವಲ್ಪ ಜಾಸ್ತಿ ಇತ್ತು. ಆವಾಗ ಮೆಡಿಸಿನ್, ಸಣ್ಣ ಪುಟ್ಟದ್ದು ಮೆಡಿಸಿನ್ ಕೊಡ್ತಿದ್ರು. ನಾನು ಸಣ್ಣದಿಗೆ ಎಲ್ಲ ಇರ್ತದಲ್ಲ ಹೊಟ್ಟೆ ನೋವು ಅಂತ ಎಣಿಸ್ಕೊಂಡಿದ್ದೆ. ಈ ಪ್ರಾರಂಭವಾದದ್ದು ಯಾವಾಗ ಸರ್ ಹೊಟ್ಟೆ ನೋವಿನ? ಒಂದು 4 ವರ್ಷ ಆಯಿತು. 4 ವರ್ಷ. ಸೊ ಆಗ ಕೆಲಸಕ್ಕೆ ಹೋಗಿಕೊಂಡು? ಹಾಂ, ಕೆಲಸ ರಜೆ ಮಾಡಿದ್ದೆ ಈಗ ಒಂದು 2-3 ತಿಂಗಳು ಈಚೆಗೆ. ಅಲ್ಲಿವರೆಗೆ ಕೆಲಸಕ್ಕೆ ಹೋಗ್ತಿದ್ದೆ. ಸೊ ಆಸ್ಪತ್ರೆ ಕೆಲಸ ಬಿಟ್ಟು ಮೇಳದ ಕೆಲಸಕ್ಕೆ ಎಷ್ಟು ಸಮಯ ಸರ್ ಸೇರಿಕೊಂಡು? ಮಂದಾರ್ತಿ ದೇವಸ್ಥಾನದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿದೆ, 13 ವರ್ಷ ಆಯಿತು. ಓಕೆ. ಅಲ್ಲಿಂದ ಆ ಬಳಿಕ ಚಿನ್ಮಯ ಅಲ್ಲ, ಫಸ್ಟ್ ಚಿನ್ಮಯ, ಆಮೇಲೆ 13 ವರ್ಷ ಮಂದಾರ್ತಿಯಲ್ಲಿದ್ದೆ ಕೆಲಸ. ಆ ಸಮಯದಲ್ಲಿ ರಕ್ತದಾನವನ್ನು ಮಾಡ್ತಾ ಇದ್ರಿ? ಹೌದು, ಚಿನ್ಮಯ ಹಾಸ್ಪಿಟಲಲ್ಲೂ ಕೊಡ್ತಿದ್ದೆ ರಕ್ತ. ಸೊ ಅದ್ರ ಜೊತೆಗೆ ಸರ್ ತಮಗೆ ಕರೆಗಳು ಯಾವ ರೀತಿಯಲ್ಲಿ ಬರ್ತಾ ಇತ್ತು ಸರ್ ರಕ್ತದಾನಕ್ಕಾಗಿ? ಕರೆಗಳು ಯಾವ ರೀತಿ? ಅಂದರೆ ಡೆಲಿವರಿ ಕೇಸಿಗೆ, ಆಮೇಲೆ ಗರ್ಭಕೋಶ ಆಪರೇಷನ್ ಎಲ್ಲ ಕೇಳ್ತಾ ಇದ್ರು. ಚಿನ್ಮಯ ಹಾಸ್ಪಿಟಲ್ ಶ್ರೀದೇವಿ ಮೇಡಮ್ ಅಂತಿದ್ರು, ಅವರಲ್ಲೇ ಇದು ವಿಜಯ ಪುತ್ರನ ನಾವೆಲ್ಲ ಇದು ಮಾಡ್ತಿದ್ದೇವೆ ಅಲ್ಲಿ. ಸರ್, ತುಂಬ ಜನ ನಿಮಗೆ ರಕ್ತದಾನಕ್ಕೋಸ್ಕರ ಕರೆ ಮಾಡಿದ್ರು. ಆ ಸಮಯದಲ್ಲಿ ತಾವು ರಕ್ತವನ್ನು ಕೊಡುವಂಥ ಸಮಯದಲ್ಲಿ ಭಾಳಷ್ಟು ಜನ ಕರೆ ಮಾಡ್ತಿದ್ರು, ನಮಗೆ ರಕ್ತ ಬೇಕು, ಇಂಥ ರಕ್ತದ ಅವಶ್ಯಕತೆ ಇದೆ ಅಂತ. ಇವತ್ತು ಆ ಕರೆಗಳಿಗೆ ನೀವು ಸ್ಪಂದಿಸಿದ್ದೀರಿ, ನಿಮ್ಮ ಕರೆಗಳಿಗೆ ಆ ಕಡೆಯಿಂದ ಸ್ಪಂದನೆಗಳು ಬರ್ತಾ ಇದೆಯಾ? ಕೆಲವರು ಮಾಡ್ತಾರೆ, ನಾವು ತುಂಬ ಕಷ್ಟದಲ್ಲಿ ಇದಾದರೂ ಒಂದು ಸ್ವಲ್ಪ ಹಿಂಗೆ ಅಮೌಂಟ್ ಸ್ವಲ್ಪ ಸಣ್ಣ ಪುಟ್ಟ ಕೊಟ್ಟಿದ್ದಾರೆ. ಕೆಲವರೆಲ್ಲ ಮಾತಾಡ್ತಾರೆ, ಹಾಗೆ ಜಾಗೃತಿ ಮಾಡ್ಕೋ ಹಾಗೆ ಅಂತ. ಸ್ಪಂದನೆಗಳು ಹಾಗಾದ್ರೆ ಬರ್ತಾ ಇದೆ, ತಾವು ಮಾಡಿದಂಥ ಕೆಲಸಕ್ಕೆ ಸ್ಪಂದನೆಗಳು ಬರ್ತಾ ಇದೆ. ಸೊ ಅದ್ರ ಜೊತೆಗೆ ಸರ್ ಮತ್ತೊಮ್ಮೆ ನಮ್ಮ ವೀಕ್ಷಕರಲ್ಲಿ ವಿನಂತಿ ಏನು ಮಾಡ್ತೀರಾ ಸರ್? ಏನಂದ್ರೆ ಬಹಳಷ್ಟು ಖರ್ಚಿದೆ, ಏನೆಲ್ಲ ಖರ್ಚುಗಳಿದೆ ಅದೆಲ್ಲವನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿ ಸರ್. ಅಂದ್ರೆ ಮನೆಯ ಖರ್ಚಿದೆ, ಮಕ್ಕಳ ವಿದ್ಯಾಭ್ಯಾಸದಿದೆ, ಎಲ್ಲವನ್ನ ಒಮ್ಮೆ ನಮ್ಮ ವೀಕ್ಷಕರ ಎದುರು ಹೇಳಿ ಸರ್. ಅದೇ, ನನಗೆ ಮೊದಲಿನ ಥರನೇ ಕೆಲಸ ಮಾಡ್ಕೊಂಡು ಇರಬೇಕು ಅಂತ ಆಸೆ. ಮತ್ತು ಮನೆಯಲ್ಲಿ ತುಂಬ ಹೆಂಡತಿ, ಮಗು, ನಾನು, ಅಮ್ಮ ಎಲ್ಲ ಇದೆ, ಊಟಕ್ಕೆಲ್ಲ ಆಗಬೇಕು. ತುಂಬ ಅಂದರೆ ವಾರಕ್ಕೆ 2 ಸಲ ಡಯಾಲಿಸಿಸ್, ಮತ್ತು ತಿಂಗಳು ಮಣಿಪಾಲ್ ಹೋಗಬೇಕು. ವಾರಕ್ಕೆ 2 ಸಲ ಅಂದರೆ 6,000-7,000 ರೂಪಾಯಿ ಆಗುತ್ತೆ. ತಿಂಗಳಿಗೆ ಮಣಿಪಾಲ್ ಹೋದರೆ 2 ತಿಂಗಳು ಮೆಡಿಸಿನ್ ಕೊಡ್ತಾರೆ, BP ಟ್ಯಾಬ್ಲೆಟ್ ಎಲ್ಲ. ಮತ್ತು ಕಿಡ್ನಿ, ಮೇಯ್ನಾಗಿ ಕಿಡ್ನಿ ಯಾರು ಒಂದು ದಾನ ಮಾಡೋರು ಮುಂದೆ ಬಂದರೆ ನಂಗೆ ತುಂಬ ಒಳ್ಳೆಯದು. ಸರ್,
ಈಗ ನಾವುಗಳು ಸರ್ ತಮ್ಮನ್ನೇ ಕೇಳಬೇಕು, ಇಷ್ಟು ಅರೇಂಜ್ಮೆಂಟ್ ಆಗಬೇಕು, ಹಾಗಾದರೆ ಇವರ ಫ್ಯಾಮಿಲಿಗೆ ಒಟ್ಟು ಖರ್ಚುಗಳು ಎಷ್ಟು ಆಗ್ಬೋದು ಅಂತ ಅನಿಸ್ತಾ ಇದೆ ಸರ್ ಈ ಸಂದರ್ಭದಲ್ಲಿ ನನಗೆ? ಬಹುಶಃ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕಿಡ್ನಿ ಶಸ್ತ್ರಚಿಕಿತ್ಸೆಗೆ ಬಹುಶಃ ಒಂದು 7 ಲಕ್ಷ ಏನೋ ಅವ್ರಿಗೆ ಕೊಟ್ಟಿದ್ದಾರೆ. ಅದರ ನಂತರ ತುಂಬ ಖರ್ಚಿರ್ತದೆ ಹೋಗಿ ಬರಲಿಕ್ಕೆ, ಆಮೇಲೆ ಪ್ರತಿ ವಾರ ಏನೋ ಹೋಗ್ತಾ ಇರಬೇಕಾಗ್ತದೆ. ಹಾಗೆ ಮೆಡಿಷನ್ಸ್ ಕೂಡ ತಿಂಗಳಿಗೊಂದು 12-15 ಸಾವಿರ ಮೇಲೆ ಬರ್ತದೆ, ಅದು ಒಂದು 2 ವರ್ಷಗಳ ಕಾಲ ನಂತರ ಕಂಟಿನ್ಯೂ ಮಾಡಬೇಕು. ಟೋಟಲು ಒಂದು ಆಪ್ರೇಷನ್ ಆಗಬೇಕಾದ್ರೆ ಬಹುಶಃ ಅವರಿಗೆ ಒಂದು 20-22 ಲಕ್ಷ ಟೋಟಲ್ ತಗೊಳ್ಬೋದು. ಮತ್ತು ಅವರಿಗೆ ಸಂಪೂರ್ಣ ಫ್ಯಾಮಿಲಿ ಜವಾಬ್ದಾರಿ ಇರೋದ್ರಿಂದ ಅದೇ ಸಮಯದಲ್ಲಿ ಮನೇನೂ ನೋಡ್ಕೊಳ್ಬೇಕು, ತಾಯಿನೂ ನೋಡ್ಕೊಳ್ಬೇಕು. ತಾಯಿ ಕೂಡ ವಾರಕ್ಕೆ 2 ಸಲ ಈಗ ಮಣಿಪಾಲ್ ಆಸ್ಪತ್ರೆಗೆ ತೆರಳ್ತಾ ಇದ್ದಾರೆ, ಅವರು ಹೃದಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವರಿಗೇನೋ ಬಹುಶಃ ಇಲ್ಲಿ ತನಕ ಏನೋ 1.5 ಲಕ್ಷ 2 ಲಕ್ಷ ಏನೋ ಬಂದಿದೆ ಗೂಗಲ್ ಪೇ ಮತ್ತು ಈ ಬೇರೆ ಅಕೌಂಟ್ಗಳಿಂದ. ಎಲ್ಲ ಪತ್ರಿಕೆಯವರು ಜೊತೆಗಿದ್ದಾರೆ, ಒಂದು ಖುಷಿ ಪಡಬೇಕಾದ ವಿಚಾರ ಅಂತ ಹೇಳಿದರೆ ನಮ್ಮ ಉಡುಪಿ ಜಿಲ್ಲಾ ಎಲ್ಲ ಪತ್ರಿಕೆಯವರು ಅವರಿಗೆ ಜೊತೆಯಾಗಿದ್ದಾರೆ. ಶಾಂತರಾಮಣ್ಣ ಅಂತೇಳಿ ಒಂದು ಪ್ರೀತಿಯಿಂದ ನೆರವಾಗಿದ್ದಾರೆ. ಹಾಗೆ ದಾನಿಗಳು ಎಲ್ಲೋ ಒಂದು ಕಡೆ ಸ್ವಲ್ಪ ಕಡಿಮೆ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಸಹಾಯ ಮಾಡ್ತಿದ್ದಾರೆ ಅಂತ ನಂಗೆ ಅನ್ನಿಸ್ತಾ ಇದೆ. ದಯವಿಟ್ಟು ಈ ಚಾನಲ್ ನೋಡಿದವರು ಜನಪ್ರತಿನಿಧಿಗಳಿರ್ಬೋದು, ದಾನಿಗಳಿರ್ಬೋದು, ಏನೋ ಅವರಿಗೆ ಸ್ವಲ್ಪ ಕಿಂಚಿತ್ತು ಸಹಾಯ ಮಾಡಿದರೆ ತುಂಬ ಅನುಕೂಲ ಆಗ್ತದೆ. ಹಾಗೆ ಮಾನ್ಯ ಶ್ರೀನಿವಾಸ್ ಪೂಜಾರಿ ಸರ್ ತಮ್ಮ ಬಳಿ ಬಂದಿದೆ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಇವರು ಅವರ ಆತ್ಮೀಯರ ಹತ್ರ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿ ಪರಿಹಾರ ನಿಧಿಯಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದರೆ ಭಾಳ ಒಳ್ಳೆಯದು. ನಾನು ಕೂಡ ನಮ್ಮ ರಾಮಚಂದ್ರ ಬೈಕಂಪಾಡಿ ಅಂತ ನಮ್ಮ ಮೀನುಗಾರಿಕಾ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು, ಅವರಿಗೂ ಮಾತಾಡಿದ್ದೆ. ಅವರು ಸಹ ಮಾತಾಡ್ತೆ ಅಂತ ಹೇಳಿದ್ದಾರೆ ಶ್ರೀನಿವಾಸ್ ಪೂಜಾರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ. ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಏನಾದರೂ ನೆರವು ಬಂದರೂ ಕೂಡ ಅದು ಅನುಕೂಲ ಆಗ್ತದೆ. ಎಸ್ ವೀಕ್ಷಕರೇ, ಭಾಳಷ್ಟು ಮಾತುಕತೆಗಳನ್ನು ನಾವುಗಳು ನಡೆಸ್ತಾ ಇದ್ದಾವೆ. ಶಾಂತಿರಾಮ್ ಮೊಗವೀರ ಅವರಿಗೆ ಕಿಡ್ನಿ ವೈಫಲ್ಯ ಆಗಿದೆ, ಸೊ ಕಿಡ್ನಿ ಚೇಂಜ್ ಆಗಲೇಬೇಕು, ಅದ್ರ ಜೊತೆಗೆ ಅಲ್ಲಿಯವರೆಗೆ ಡಯಾಲಿಸಿಸ್ ನಡೀಲೇಬೇಕು ಅನ್ನುವಂಥ ಒಂದಷ್ಟು ಮಾತುಗಳನ್ನು ಡಾಕ್ಟರ್ ಈಗಾಗಲೇ ಸಜೆಸ್ಟ್ ಮಾಡಿದ್ದಾರೆ. ಈಗಾಗಲೇ ಒಂದಷ್ಟು ಸಂಘ ಸಂಸ್ಥೆಗಳಿಗೆ ಮನವಿಗಳನ್ನು ಕೂಡ ಕೊಟ್ಟಿದ್ದಾರೆ. ಒಂದಷ್ಟು ಕಡೆಗಳಿಂದ ಉತ್ತಮವಾದಂಥ ರೆಸ್ಪಾನ್ಸ್ಗಳು ಕೂಡ ಬಂದಿದ್ದಾವೆ. ಅದರ ಜೊತೆಗೆ ಇನ್ನೂ ಕೂಡ ನಾವುಗಳು ಗಮನಿಸಿದರೆ ಅವರ ಮಗಳು ಶಾಲೆಗೆ ಹೋಗ್ತಾ ಇದ್ದಾಳೆ, ಇನ್ನು 8ನೇ ಕ್ಲಾಸ್ನಲ್ಲಿ ಓದುವಂಥ ಹುಡುಗಿ. ಸೊ ಅವಳ ವಿದ್ಯಾಭ್ಯಾಸಕ್ಕೂ ಕೂಡ ಒಂದಷ್ಟು ಖರ್ಚಿದೆ. ಅದರ ಜೊತೆಗೆ ತಾಯಿ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಅವರಿಗೂ ಕೂಡ ಚಿಕಿತ್ಸೆಗೆ ತುಂಬಾ ವೆಚ್ಚ ಆಗುತ್ತೆ. ಅದರ ಜೊತೆಗೆ ಇವರಿಗೆ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಖರ್ಚಿದೆ. ಇವರ ಒಂದು ಕಿಡ್ನಿಯ ಒಂದು ಟ್ರೀಟ್ಮೆಂಟ್ ನಡಿಬೇಕು ಅಂತಿದ್ರೆ 20 ಲಕ್ಷಕ್ಕೂ ಹೆಚ್ಚು ಖರ್ಚಾಗುತ್ತೆ. ಸೊ ಇದೆಲ್ಲವನ್ನು ಗಮನಿಸಿದರೆ ನಾವುಗಳೆಲ್ಲರೂ ಕೂಡ ಕೈ ಜೋಡಿಸಲೇಬೇಕು. ಸ್ಪಂದನ ನೆರವು ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸ್ತೇನೆ. ಅದಕ್ಕೂ ಮೊದಲು ಸಣ್ಣದೊಂದು ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ಪಂದನ ನೆರವು ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇವತ್ತು ನಾವು 20ಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದಂಥ ರಕ್ತದಾನಿಯ ನೋವಿನ ಕಥೆಯನ್ನು ಕೇಳ್ತಾ ಇದ್ದೇವೆ. ಬಹಳಷ್ಟು ಆರ್ಥಿಕವಾಗಿ ಬಳಲಿದ್ದಾರೆ, ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ, ಅವರ ಬಾಳಲ್ಲಿ ಕರಿಚಾಯಿ ಆವರಿಸಿದೆ, ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಇವತ್ತು ಆಗ್ತಾ ಇಲ್ಲ ಅನ್ನುವಂಥ ಒಂದು ಚಿಂತೆ ಅವರನ್ನು ಕಾಡ್ತಾ ಇದೆ. ಅವರ ಕುರಿತಾಗಿ ಒಂದು ವರದಿಯನ್ನು ನಾವುಗಳು ಮಾಡಿತ್ತು. ಆ ವರದಿಯನ್ನು ಮತ್ತೊಮ್ಮೆ ನೋಡಿಕೊಂಡು ಬರೋಣ ಬನ್ನಿ. ಒಳ್ಳೆಯವರಿಗೆ ಆ ದೇವರು ಯಾವತ್ತೂ ಕಷ್ಟ ಸ್ವಲ್ಪ ಜಾಸ್ತಿನೇ ಕೊಡ್ತಾನಂತೆ. ಕೆಲವರ ವಿಷಯದಲ್ಲಿ ನಮಗೂ ಕೂಡ ಇದು ನಿಜ ಅನ್ಸಿಬಿಡುತ್ತೆ. ಇವರ ಹೆಸರು ಶಾಂತರಾಮ್ ಮೊಗವೀರ. ತನ್ನ ಸಮಾಜಮುಖಿ ಕೆಲಸಗಳಿಂದ ಅನೇಕರ ಪ್ರಾಣ ಉಳಿಸಿದ್ದವರು. ಆದರೆ ಇಂದು ಇವರ ಬದುಕೆ ಸಂಕಷ್ಟದಲ್ಲಿ ಸಿಲುಕಿದೆ. ಅನೇಕರ ಬಾಳಿಗೆ ನೆರವಾಗಿದ್ದ ಇವರ ಕುಟುಂಬವೇ ಇಂದು ತನ್ನ ಮನೆಯೊಡೆಯನ ಚಿಕಿತ್ಸೆಗಾಗಿ ಇನ್ನೊಬ್ಬರ ಸಹಾಯದ ನಿರೀಕ್ಷೆಯಲ್ಲಿದೆ. ಬಿತ್ಕಲ್ಕಟ್ಟೆ ಬಳಿಯ ಹಾರ್ದಳ್ಳಿ ಮಂಡಳಿಯ ಜನತಾ ಕಾಲೋನಿ ನಿವಾಸಿಯಾಗಿರುವ ಇವರು ಕುಂದಾಪುರದ ಚಿನ್ಮಯಿ ಆಸ್ಪತ್ರೆಯಲ್ಲಿ ಭದ್ರತಾ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಆ ಸಮಯದಲ್ಲಿ ಹೆರಿಗೆ ಅಥವಾ ಇತರ ಆರೋಗ್ಯ ಸಮಸ್ಯೆ ಇರುವವರಿಗೆ ಓ ಪಾಸಿಟಿವ್ ರಕ್ತದ ಅವಶ್ಯಕತೆ ಇದ್ದಲ್ಲಿ ಇವರೇ ಖುದ್ದಾಗಿ ರಕ್ತದಾನ ಮಾಡಿ ಅದೆಷ್ಟೋ ಮಂದಿಯ ಪ್ರಾಣ ಉಳಿಸಿದ ಪುಣ್ಯಾತ್ಮ ಇವರು. ಕೇವಲ ರಕ್ತದಾನ ಮಾತ್ರವಲ್ಲ, ಹಲವಾರು ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡ ಇವರಿಗೆ ಅನೇಕ ಸನ್ಮಾನಗಳು ಅರಸಿ ಬಂದಿವೆ.
ಈ ತನಕ ನಾನಾ ಸಂಘ ಸಂಸ್ಥೆಯ ರಕ್ತದಾನ ಶಿಬಿರದಲ್ಲಿ 20 ಬಾರಿಗಿಂತಲೂ ಹೆಚ್ಚು ರಕ್ತದಾನ ಮಾಡಿದ್ದಾರೆ. ನನ್ನ ಹೆಸರು ಶಾಂತರಾಮ್ ಅಂತ, ಬಿದ್ಕಲ್ಗಟ್ಟೆ. ನಾನು ಕುಂದಾಪುರ ಚಿನ್ಮಯ ಹಾಸ್ಪಿಟ್ಲಲ್ಲಿ ಮೊದಲು ಭದ್ರತೆ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಿದ್ದೇನೆ. ಅಲ್ಲಿ ಹಲವು ಕಾಯಿಲೆ ಇದ್ದವರಿಗೆ ರಕ್ತದಾನ ಮಾಡ್ತಿದ್ದೇನೆ. ಅದು ಗರ್ಭಿಣಿಯವರಿಗೆ, ಗರ್ಭಕೋಶ ಆಪರೇಷನ್ ಆದವರಿಗೆ. ಅವರು ನೋಡಿ ನನಗೆ ಬೇಜಾರಾಗಿ ನಾನು ತಿಂಗಳಿಗೆ 2 ಸಲ ರಕ್ತದಾನ ಮಾಡ್ತಿದ್ದೇನೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮನನೊಂದ ಮನಸ್ಸುಗಳಿಗೆ ಸ್ಪಂದಿಸುತ್ತಿದ್ದ ಶಾಂತಾರಾಮ್ ಮೊಗವೀರ ಅವರಿಗೆ ಕಿಡ್ನಿ ಸಮಸ್ಯೆ ಕಾಣಿಸಿಕೊಂಡಿದೆ. ಕೆಲ ದಿನಗಳಿಂದ ಮಣಿಪಾಲದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದ ಈ ಕುಟುಂಬ ಪ್ರತಿ ವಾರಕ್ಕೊಮ್ಮೆ ಮತ್ತು ತಿಂಗಳಿಗೊಮ್ಮೆ ಮಣಿಪಾಲ ಮತ್ತು ಕುಂದಾಪುರದಲ್ಲಿ ಚಿಕಿತ್ಸೆಗೆ ಹೋಗಲು ಹೆಣಗಾಡುತ್ತಿದ್ದಾರೆ. ತಾಯಿ, ಪತ್ನಿ ಮತ್ತು ಮಗಳೊಂದಿಗೆ ಬದುಕು ಕಟ್ಟಿಕೊಂಡ ಇವರಿಗೆ ಇಂದು ಬದುಕು ನಡೆಸುವುದೇ ಕಷ್ಟವಾಗಿದೆ. ಸಂಬಂಧಿಯೊಬ್ಬರು ಕಿಡ್ನಿ ನೀಡಲು ಮುಂದೆ ಬಂದರಾದರೂ ಕೂಡ ಕಿಡ್ನಿ ಸರಿಹೊಂದಲಿಲ್ಲ. ಆ ಕಾರಣಕ್ಕಾಗಿಯೇ ಕಿಡ್ನಿ ನೀಡುವ ದಾನಿಗಳ ನೆರವಿನಲ್ಲಿದ್ದಾರೆ ಶಾಂತಾರಾಮ್ ಅವರು. ಇವರ ವೈದ್ಯಕೀಯ ಖರ್ಚಿಗೆ ಸುಮಾರು 20 ಲಕ್ಷಕ್ಕೂ ಹೆಚ್ಚಿನ ಹಣದ ಅವಶ್ಯಕತೆ ಇದ್ದು, ಶಾಂತಾರಾಮ್ ಅವರ ಕುಟುಂಬಕ್ಕೆ ಅಷ್ಟು ಹಣ ಹೊಂದಿಸುವುದು ಕಷ್ಟದ ಮಾತೇ ಸರಿ. ಅದಕ್ಕಾಗಿ ಈ ಕುಟುಂಬ ಸಹೃದಯಿ ದಾನಿಗಳ ನೆರವಿನ ನಿರೀಕ್ಷೆಯಲ್ಲಿದೆ. ವರ್ಷಕ್ಕೆ 2 ಸಲ ರಕ್ತದಾನ ಮಾಡ್ತಿದ್ದೇನೆ. ಆವಾಗ ನನಗೆ ತುಂಬ ಅವ್ರನ್ನೆಲ್ಲ ನೋಡಿದರೆ ಬೇಜಾರು ಅನಿಸ್ತಿತ್ತು. ಆವಾಗ ನಾನು ತುಂಬ ಕೊಟ್ಟಿದ್ದೆ ರಕ್ತ. ಇವಾಗ ದೇವಸ್ಥಾನದಲ್ಲಿ ಭದ್ರತೆ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಿದ್ದೇನೆ. ಆದರೆ ನಾನು ಇವಾಗ 21 ಬಾರಿ ಒಟ್ಟಿಗೆ ರಕ್ತದಾನ ಕೊಟ್ಟಿದ್ದೇನೆ. ಇವಾಗ ತುಂಬ ನನಗೆ ಕಷ್ಟ ಆಗ್ತಿದೆ. ನನಗೀಗ 5 ವರ್ಷದಿಂದ ನನಗೆ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಿದೆ, ಅಂದರೆ ಕಿಡ್ನಿ ಪ್ರಾಬ್ಲಮ್ಮು. ನಾನು KMC ಮಣಿಪಾಲದಲ್ಲಿ ಡಯಾಲಿಸಿಸ್ ಮಾಡ್ತಾ ಇದ್ದೇನೆ. ಈಗ ವಾರದಲ್ಲಿ 2 ದಿವಸ ಕುಂದಾಪುರದಲ್ಲಿ ಮಾಡ್ತಿದ್ದೇನೆ. ಹಾಗೆ ಈಗ ನನಗೆ ಕಿಡ್ನಿಯನ್ನು ತುಂಬ ಅವಶ್ಯಕತೆ ಇದೆ. ಆದರೆ ಇಲ್ಲಾಂದರೆ ಹಣದ ಅವಶ್ಯಕತೆ ತುಂಬ ಉಂಟು. ಹೆಚ್ಚಿನ ಧನ ಸಹಾಯ ಮಾಡೋದಕ್ಕೆ ಕೇಳಿಕೊಳ್ತೀನಿ. ಒಟ್ಟಿನಲ್ಲಿ ಅನೇಕರ ಪ್ರಾಣ ಉಳಿಸಿದ ಜೀವವೊಂದು ತನ್ನ ಜೀವದ ಉಳಿವಿಗಾಗಿಯೇ ಹೆಣಗಾಡುತ್ತಿರುವುದು ಎಂತಹ ಕಲ್ಲು ಮನಸ್ಸುಗಳನ್ನು ಕರಗಿಸುತ್ತದೆ. ದಾನಿಗಳು ಸಹಾಯ ಹಸ್ತ ಚಾಚಿದ್ದೇ ಆದಲ್ಲಿ ಶಾಂತಾರಾಮ್ ಅವರು ಮೊದಲಿನಂತೆ ತನ್ನ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡು ಇನ್ನಷ್ಟು ಜೀವಗಳಿಗೆ ನೆರವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನೆರವು ನೀಡಲು ಇಚ್ಛಿಸುವ ದಾನಿಗಳು ಶಾಂತಾರಾಮ್ ಮೊಗವೀರ ಅವರ ಬ್ಯಾಂಕ್ ಖಾತೆಯ ಮೂಲಕ ಆರ್ಥಿಕ ನೆರವು ನೀಡಬಹುದು. ಬಿತ್ಕಲ್ಕಟ್ಟೆ ಶಾಖೆಯ ಸಿಂಡಿಕೇಟ್ ಬ್ಯಾಂಕ್ ಖಾತೆ ಸಂಖ್ಯೆ 0162520002856. IFSC ಕೋಡ್ SYNB 0000162. ದೂರವಾಣಿ ಸಂಖ್ಯೆ 9743985894. ಎಸ್ ವೀಕ್ಷಕರೇ, ನಾವು ಶಾಂತಾರಾಮ್ ಮೊಗವೀರ ಅವರ ಒಂದಷ್ಟು ಸ್ಟೋರಿಯನ್ನು ಗಮನಿಸಿದ್ವಿ. ಮತ್ತೊಮ್ಮೆ ಅವರನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಬರಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅದರ ಜೊತೆಗೆ ಸರ್, ನಾನು ತಮ್ಮಲ್ಲಿ ಕೇಳಬೇಕು, ಮಂದಾರ್ತಿಯಲ್ಲಿ ಇಷ್ಟು ಸಮಯದಿಂದ ಕೆಲಸ ಮಾಡ್ತಾ ಇದ್ರಿ, ಅಲ್ಲಿ ಏನಾದರೂ ತಮಗೆ ಸಹಾಯ ಸಿಕ್ಕಿದ, ಹೇಗೆ ಸರ್? ನಾನಂದರೆ ಮನವಿ ಕೊಟ್ಟಿದ್ದೀನಿ ಅಲ್ಲಿಗೆ. 13 ವರ್ಷ ಇತ್ತು ಸೇರಿ. ಅದು ನನಗೆ ESI ಏನಿಲ್ಲ, PF ಉಂಟು. ಕೆಲಸ ಮಾಡೋದಕ್ಕೆ ಒಂದು ಸಂಬಳ ಉಂಟು ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಸೊ ಅವರಾಗಿ ಏನಾದರೂ ಸ್ಪಂದನೆ ಮಾಡುವಂತ ಕೆಲಸ? ಫೋನ್ ಅಂತೂ ಮಾಡಿದ್ರು, ಬೇರೆ ಏನು ಇದು ಮಾಡುವ ಅಂತ ಇದ್ರು, ಬೇರೆ ಏನೂ ಇಲ್ಲ. ಮನವಿ ರೆಡಿ ಮಾಡಿ ಇಟ್ಟಿದ್ದೆ. ನಂಗೆ ಹೋಗ್ಲಿಕ್ಕೆ ಸುಸ್ತಾಗತ್ತಲ್ಲ, ಅದಕ್ಕೆ ನಾಡ್ದು ಹೋಗುವಂತ ಎಣಿಸ್ಕೊಂಡಿದ್ದೆ ಸ್ವಲ್ಪ. ಸರ್, ಅದ್ರ ಜೊತೆಗೆ ಸರ್, ನಾವು ಕಾರ್ಯಕ್ರಮದ ಈ ಕೊನೆಯ ಹಂತಗಳಿಗೆ ಬರ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮದಲ್ಲಿ ಶಾಂತಾರಾಮ್ ಮೊಗವೀರ ಅವರ ಈ ಕಥೆಯನ್ನು ಕೇಳಿದ್ವಿ. ಏನು ಹೇಳ್ತೀರಾ ಸರ್ ಇದರ ಬಗ್ಗೆ? ಮೊದಲಾದಾಗಿ ಮಾನ್ಯರು ಮಂದಾರ್ತಿ ದೇವಸ್ಥಾನದಲ್ಲಿ ಕಳೆದ 14 ವರ್ಷಗಳಿಂದ ಭದ್ರತಾ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಇವರ ಮನೆಗೆ ಹೋಗಿ ಒಂದು ಅರ್ಧ ಗಂಟೆ ಮಾತಾಡಿದ ತಕ್ಷಣ ಮೊದಲೇ ಕಾಲ್ ಮಾಡಿದ್ದು ಮಂದಾರ್ತಿ ದೇವಸ್ಥಾನ ಧರ್ಮದರ್ಶಿಗಳಾದ ಶ್ರೀಯುತ ಧನಂಜಯ ಶೆಟ್ಟರಿಗೆ. ಅವ್ರು ಹೇಳಿದ್ದಾರೆ, ನಮ್ಮ ಮನವಿಯನ್ನು ತಂದುಕೊಡಿ, ನಾನು
ಅದಕ್ಕೆ ಕಾನೂನು ರೀತಿಯಲ್ಲಿ ಏನು ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದೆ ಎಲ್ಲ ಮಾಡ್ತೇನೆ ಅಂತ ದಯಮಾಡಿ ಸ್ವಲ್ಪ ಆದಷ್ಟು ಬೇಗ ಮಾಡಿದರೆ ಒಳ್ಳೆಯದು. ಯಾಕಂದರೆ ಇದಕ್ಕೆ ಜಾಸ್ತಿ ಸಮಯಾವಕಾಶ ಇರೋದಿಲ್ಲ. ಆದಷ್ಟು ಬೇಗ ಒಂದು ಹೆಲ್ಪ್ ಮಾಡಬೇಕು. ಮತ್ತೇನೋ ಸ್ಪಂದನ ವೀಕ್ಷಕರಲ್ಲಿ ವಿನಂತಿ ಮಾಡ್ತೇನೆ, ಯಾರು ಇದನ್ನು ನೋಡ್ತಾ ಇದ್ದಾರೆ, ಅವ್ರದ್ದು ಗೂಗಲ್ ಪೇ ಅಕೌಂಟ್ ಇದೆ ಮತ್ತು ಅಕೌಂಟ್ ಸ್ಕ್ರೀನ್ ಶೇರ್ ಇದಾಗ್ತಾ ಇದೆ, ಎಲ್ಲ ಪ್ರತಿಯೊಬ್ಬರು ಏನೋ ಸಣ್ಣ ಸಣ್ಣ ಸಹಾಯ ಮಾಡಿದರೂ ಕೂಡ ಒಬ್ಬ ಸಮಾಜಕ್ಕಾಗಿ ಏನು ದುಡಿದಿದ್ದಾನೆ ಒಬ್ಬ ರಕ್ತದಾನಿ, ಅವ್ರದ್ದು ಒಂದು ಆಸೆ ಇದೆ, ನಾನು ಬದುಕಬೇಕು, ಪುನಃ ನಾನು ರಕ್ತದಾನ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ. ಅದನ್ನು ನಾವೆಲ್ಲ ಸೇರಿ ಈಡೇರಿಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ಮತ್ತೊಮ್ಮೆ ವಿನಂತಿ ಕೂಡ. ಖಂಡಿತ. ಅದರ ಜೊತೆಗೆ ಶಾಂತರಾಮ್ ಅವರೇ, ನಾವು ಕಾರ್ಯಕ್ರಮದ ಈ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ಸೊ ನಿಮ್ಮ ಅಕೌಂಟ್ನ ಡೀಟೇಲ್ಸ್ಗಳನ್ನು ಕೂಡ ನಾವು ಕೂಡ ಡಿಸ್ಪ್ಲೇ ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಮತ್ತೊಮ್ಮೆ ನಾವು ಗಮನಿಸಬೇಕು, ನಾವೆಲ್ಲರೂ ಕೂಡ ಈ ಒಂದು ನೆರವಿಗೆ ಕೈ ಜೋಡಿಸಲೇಬೇಕಾಗಿದೆ. ಶಾಂತರಾಮ್ ಅವರಿಗೆ ಸಹಕಾರವನ್ನು ಮಾಡಲೇಬೇಕಾಗಿದೆ. ಸಮಾಜದಲ್ಲಿ ಸಮಾಜ ಸೇವಕರಾಗಿದ್ದವರು, 20ಕ್ಕೂ ಹೆಚ್ಚು ಬಾರಿ ರಕ್ತದಾನವನ್ನು ಮಾಡಿದಂಥವರು, ಯಾವುದೇ ಸಮಯದಲ್ಲಿ ಅವರಿಗೆ ಕರೆ ಬಂದರೂ ಕೂಡ ಸಹಾಯವನ್ನು ಮಾಡ್ತಾ ಇದ್ರು. ಅವರಿಗೆ ರಕ್ತದಾನವನ್ನು ಮಾಡಲಿಕ್ಕೆ ಆಗದಿದ್ದರೂ ಕೂಡ ಬೇರೆಯವರ ಬಳಿ ಅರೇಂಜ್ ಮಾಡಿ ಕೊಡ್ತಾ ಇದ್ರು. ಈ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಂಥವರ ಬದುಕಿನಲ್ಲಿ ಎಲ್ಲ ಒಂದು ಕಡೆಗಳಲ್ಲಿ ಇವತ್ತು ಕರಿಚಾಯಿ ಆವರಿಸಿದೆ. ಎಲ್ಲ ವಿಷಯವನ್ನು ಗಮನಿಸುವಾಗ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಲ್ಲ ವೀಕ್ಷಕರು, ಅದರ ಜೊತೆಗೆ ದಾನಿಗಳು ಸಹಕಾರವನ್ನು ಮಾಡಲೇಬೇಕಾದಂಥ ಅವಶ್ಯಕತೆ ಇರುವಂಥದ್ದು. ಶಾಂತರಾಮ್ ಅವರ ಅಕೌಂಟ್ ನಂಬರ್ 0162225002856, IFSC ಕೋಡ್ SYNB 0000162. ಇದು ಸಿಂಡಿಕೇಟ್ ಬ್ಯಾಂಕ್, ಬಿದ್ಕಲ್ಕಟ್ಟೆ ಬ್ರಾಂಚ್. ಅದರ ಜೊತೆಗೆ ಅವರನ್ನು ಯಾರಾದರೂ ಮೊಬೈಲ್ ಮೂಲಕ ಸಂಪರ್ಕಿಸಬೇಕು ಅಂತಿದ್ರೆ 9743985894 ಈ ಸಂಖ್ಯೆಗೂ ಕೂಡ ಸಂಪರ್ಕಿಸಬಹುದು. ಅದ್ರ ಜೊತೆಗೆ ಯಾರಾದರೂ ಫೋನ್ಪೇ ಅಥವಾ ಗೂಗಲ್ ಪೇ ಮೂಲಕ ಅವರಿಗೆ ಸಹಕಾರವನ್ನು ಮಾಡ್ತೀರಿ ಅಂತ ಇದ್ರೆ 7996729561 ಈ ಸಂಖ್ಯೆಗೂ ಕೂಡ ಸಹಕಾರವನ್ನು ಮಾಡ್ಬೋದು. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಎಲ್ಲ ಒಂದು ಕಡೆಗಳಲ್ಲಿ ನೋವಿನಲ್ಲಿರುವಂಥವರಿಗೆ ಸ್ವಲ್ಪ ಮಟ್ಟಿನ ಸಹಕಾರವನ್ನು ಮಾಡುವಂಥ ಸಮಯ, ಅದರ ಜೊತೆಗೆ ನಮ್ಮಿಂದ ಆಗುವಂಥ ಸಹಾಯವನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವುಗಳು ಮಾಡಿದ್ವಿ. ತಾವುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಕೈಯನ್ನು ಜೋಡಿಸ್ಬೋದು, ಅದರ ಜೊತೆಗೆ ಇವರಿಗೆ ಸಹಕಾರವನ್ನು ಮಾಡ್ಬೋದು ಅಂತ ಹೇಳ್ತಾ ಶಾಂತರಾಮ್ ಅವರೇ, ನಾವು ಕಾರ್ಯಕ್ರಮದ ಈ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ಸೊ ನಮ್ಮ ವೀಕ್ಷಕರಲ್ಲಿ ಏನು ವಿನಂತಿಯನ್ನು ಮಾಡ್ತೀರಿ ಸರ್? ಮೊದಲನೇದಾಗಿ ಸ್ಪಂದನ ಟಿವಿಯವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ನನಗೆ ಮೊದಲಿನ ಥರನೇ ಒಂದು ಸಮಾಜ ಸೇವೆ ಮಾಡಬೇಕು, ಕಿಡ್ನಿ ಒಂದು ಯಾರಾದರೂ ದಾನ ಮಾಡೋಕ್ಕೆ ಮುಂದೆ ಬಂದರೆ ಒಳ್ಳೆಯದಾಗ್ತಿದೆ ಅಂತ ಸ್ಪಂದನ ವೀಕ್ಷಕರಲ್ಲಿ ಕೇಳಿಕೊಳ್ತಿದ್ದೆ. ಓವರ್ ಆಲ್ ಖರ್ಚಿನ ಬಗ್ಗೆ ಇನ್ನೊಮ್ಮೆ ಮಾತಾಡುವ ಸರ್. ವೀಕ್ಷಕರಿಗೆ ಇನ್ನೊಮ್ಮೆ ತಿಳಿಸಿಬಿಡಿ, ಕಾರ್ಯಕ್ರಮದ ಕೊನೆಯಲ್ಲಿ ಏನೆಲ್ಲ ಖರ್ಚಿದೆ, ಯಾವುದೆಲ್ಲ ರೀತಿಯ ವ್ಯವಸ್ಥೆಗಳಾಗಬೇಕು ಎಲ್ಲವನ್ನೊಮ್ಮೆ ತಿಳಿಸಿಕೊಡಿ ಸರ್. ವಾರಕ್ಕೆ 2 ಸಲ ಡಯಾಲಿಸು, ವಾರಕ್ಕೆ 6-7 ಸಾವಿರ ರೂಪಾಯಿ ಆಗುತ್ತೆ. ಆಮೇಲೆ ತಿಂಗಳು ಮಣಿಪಾಲ್ ಹೋಗಬೇಕು. ಮತ್ತು ಮನೆಯಲ್ಲಿ ನಾನು 4 ಜನನಲ್ಲಿ ಸಂಸಾರ ನಡಿಬೇಕು. ಮನೆ ಊಟಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ, ಮತ್ತು ಯಾರು ತಂದು ಹಾಕೋರಿಲ್ಲ, ನಾನಿಂದ ಆಗಬೇಕು. ನಾನು ರಜೆ ಮಾಡಿ ಈಗ 3 ತಿಂಗಳಾಯಿತು. ನನಗೆ ಮೊದಲಿನ ಥರನೇ ಕೆಲಸ ಮಾಡಿಕೊಂಡು ಸಮಾಜ ಸೇವೆ ಮಾಡ್ಕೊಂಡು ಒಳ್ಳೆಯ ರೀತಿಯಲ್ಲಿ ಸೇವೆ ಮಾಡ್ತಿರೋ ಆಸೆ ಉಂಟು. ಹಾಗೆಯೇ ಯೋಗೇಶ್ ಸರ್, ತಾವುಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಕಾರ್ಯಕ್ರಮದ ಕೊನೆಯ ಮಾತು ಏನು ಹೇಳ್ತೀರಾ ಸರ್? ಯಾರು ಇವತ್ತಿನ ಕಾರ್ಯಕ್ರಮ ನೋಡಿದ್ದಾರೋ ದಯಮಾಡಿ ತಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಹಾಗೆ ಯಾರು ಕಿಡ್ನಿ ದಾನಿಗಳಿದ್ದಾರೋ, ಕೊಡಬೇಕಂತ ಅನಿಸ್ತಾ ಇದೆಯೋ ಕೂಡಲೇ ಅವರನ್ನು ಸಂಪರ್ಕಿಸ್ಬೋದು. ಓ ಪಾಸಿಟಿವ್ ಯಾರು ಕಿಡ್ನಿ ದಾನ ಮಾಡಬೇಕನ್ನೋ ಉದ್ದೇಶದಿಂದ ಮಾಡಬೇಕು. ಇನ್ನೊಂದಾಗಿ ನಾವು ಸ್ಪಂದನದವರಿಗೆ ಮೊದಲನೇ ಕೃತಜ್ಞತೆ ಅರ್ಪಿಸ್ತೇನೆ. ಯಾಕಂದರೆ ಇದೊಂದು ಒಳ್ಳೆಯ ಕಾರ್ಯಕ್ರಮ, ಸ್ಪಂದನ ಚಾನಲ್ ಕೂಡ ಉತ್ತಮವಾಗಿ ಬೆಳಗಲಿ ಅಂತ ನಾನು ಆಶಿಸ್ತೇನೆ. ಅದ್ರ ಜೊತೆಗೆ ಶಾಂತರಾಮಲ್ಲಿ ಕೊನೆಯದಾಗಿ ಇನ್ನೊಂದು ಮಾತು ಕೇಳಬೇಕು ಸರ್. ಕಿಡ್ನಿ ಕೊಡಲಿಕ್ಕೆ ಒಬ್ಬರು ಮುಂದಾದರು ಸಂಬಂಧಿ, ಆದರೂ ಅದು ಮ್ಯಾಚ್ ಆಗಲಿಲ್ಲ, ಏನಾಯಿತು ಸರ್ ಆ ಸಮಸ್ಯೆ? ಅವ್ರದ್ದು ಒಂದು ಮಿಸ್ಸಸ್ ಹಿಂದೆ ಅದು ಎ ಪಾಸಿಟಿವ್ ಆಗಿದ್ದು, ಮತ್ತು ಅವರಿಗೆ ಸ್ಟೋನ್ ಆಗಿ 6 ತಿಂಗಳಾಯ್ತು ಅಷ್ಟೇ. ಅಂದರೆ ಸ್ವಲ್ಪ ನೋವು ಉಂಟಲ್ಲ, ಅದಕ್ಕೋಸ್ಕರ ಡಾಕ್ಟ್ರು ಕಷ್ಟ, ಅವ್ರದ್ದು ಎ ಪಾಸಿಟಿವ್ ತಾಯಿದೆಲ್ಲ ಆದರೆ ಆಗತ್ತೆ ಅಂತ ಹೇಳಿದ್ರು. ಗ್ರೂಪೆಲ್ಲ ಒಂದಿರ್ತದೆ, ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಅಂತಲ್ಲ, ಅದಕ್ಕೆ ಓ ಪಾಸಿಟಿವ್ ಇದ್ದರೆ ಆಗತ್ತೆ. ಸಣ್ಣ ಏಜ್ ಅಲ್ಲ ನಂದು ಈಗ, ಹಾಗಾಗಿ. ಎಸ್ ವೀಕ್ಷಕರೇ, ಮತ್ತೊಮ್ಮೆ ಅವರ ನಾವು ಅಕೌಂಟ್ನ ಡೀಟೇಲ್ಸ್ಗಳನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೇವೆ. ಶಾಂತರಾಮ್ ಅವರ ಅಕೌಂಟ್ಗೆ ಸಹಕಾರವನ್ನು ಮಾಡುವಂಥವರು ಸಿಂಡಿಕೇಟ್ ಬ್ಯಾಂಕ್ನ, ಅದು ಕೂಡ ಬಿದ್ಕಲ್ಕಟ್ಟೆ ಬ್ರಾಂಚ್ನ ಸಿಂಡಿಕೇಟ್ ಬ್ಯಾಂಕ್ನ ಖಾತೆಗೆ ತಾವುಗಳು ಸಹಕಾರವನ್ನು ಮಾಡ್ಬೋದು. 0162225002856 016222250002856 ಈ ಒಂದು ಅಕೌಂಟ್ ನಂಬರ್ಗೆ ತಾವು ಸಹಕಾರವನ್ನು ಮಾಡ್ಬೋದು. ಅದರ ಜೊತೆಗೆ ಅದರ IFSC ಕೋಡ್ SYNB 0000162 ಈ ಸಂಖ್ಯೆಗೂ ಕೂಡ ಸಹಕಾರವನ್ನು ತಾವುಗಳು ಮಾಡ್ಬೋದು. ಅದರ ಜೊತೆಗೆ ಅವರನ್ನು ಸಂಪರ್ಕಿಸಬೇಕು ಅಂತಿದ್ರೆ ಮೊಬೈಲ್ ಸಂಖ್ಯೆ 9743985894 ಅಥವಾ ಫೋನ್ಪೇ ಅಥವಾ ಗೂಗಲ್ ಪೇ ಮೂಲಕ ಅವರಿಗೆ ಸಹಕಾರವನ್ನು ಮಾಡ್ತೀರಿ ಅಂತಿದ್ರೆ
7996729561 ಈ ಸಂಖ್ಯೆಗೂ ಕೂಡ ತಾವುಗಳು ಸಹಕಾರವನ್ನು ಮಾಡ್ಬೋದು ಅಂತ ಹೇಳ್ತಾ, ಸೊ ಶಾಂತರಾಮ್ ಮೊಗವೀರ ಅದ್ರ ಜೊತೆಗೆ ಯೋಗೇಶ್ ಶಿರೂರು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಆದಷ್ಟು ಬೇಗ ತಮಗೆ ಕಿಡ್ನಿಯ ವ್ಯವಸ್ಥೆಗಳಾಗಲಿ, ಅದ್ರ ಜೊತೆಗೆ ಪೂರಕವಾಗಿ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳಾಗಲಿ, ಇದ್ರ ಜೊತೆಗೆ ನಿಮ್ಮ ಒಂದು ಚಿಕಿತ್ಸೆಗೆ ಸಹಕಾರವನ್ನು ಮಾಡಲಿಕ್ಕೆ ನಾವುಗಳೆಲ್ಲರೂ ಕೂಡ ಕೈ ಜೋಡಿಸ್ತೇವೆ ಸರ್. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು ಸರ್. ಎಸ್ ವೀಕ್ಷಕರೇ, ಬಹಳಷ್ಟು ಮಾತುಕತೆಗಳನ್ನು ಇಷ್ಟೊತ್ತು ನಾವು ನಡೆಸಿದ್ವಿ. 20ಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದಂಥ ರಕ್ತದಾನಿಯ ಬಾಳಲ್ಲಿ ಆವರಿಸಿದಂಥ ಕರಿಛಾಯ ಬಗ್ಗೆ ನಾವು ಗಮನಿಸಿದ್ವಿ. ಬಹಳ ನೋವಿನ ಸಂಗತಿ. ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದವರು, ಅದರ ಜೊತೆಗೆ ಸಮಾಜದಲ್ಲಿ ಏನಾದರೂ ಬದಲಾವಣೆಗಳನ್ನು ಕಾಣಬೇಕು ಅಂತಿದ್ದವರು, ಅದರ ಜೊತೆಗೆ ಹಲವಾರು ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡಿಕೊಂಡು ಈಗ ಕೆಲಸಕ್ಕೆ ಹೋಗಲಾಗದಂಥ ಪರಿಸ್ಥಿತಿಯಲ್ಲಿದ್ದಾರೆ. ತಾಯಿ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಅದರ ಜೊತೆಗೆ ಅವರ ಹೆಂಡತಿಯು ಕೂಡ ಕಿಡ್ನಿ ಸ್ಟೋನ್ನಿಂದ ಈಗ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಅದರ ಜೊತೆಗೆ ಸಣ್ಣ ಮಗು ಇರುವಂಥದ್ದು, ಇನ್ನು 8ನೇ ಕ್ಲಾಸಿಗೆ ಹೋಗಬೇಕಾದಂಥ ಮಗು. ಆ ಮಗುವಿನ ವಿದ್ಯಾಭ್ಯಾಸಕ್ಕೂ ಕೂಡ ಅವರು ಖರ್ಚನ್ನು ಭರಿಸಲೇಬೇಕು. ಅದರ ಜೊತೆಗೆ ವಾರಕ್ಕೆ 2 ಬಾರಿ ಡಯಾಲಿಸಿಸ್ಗೆ ಹೋಗಬೇಕು, ತಿಂಗಳಿಗೊಮ್ಮೆ KMC ಆಸ್ಪತ್ರೆಗೆ ಬರಲೇಬೇಕಂತ ಅವಶ್ಯಕತೆ ಇದೆ. ಈ ಎಲ್ಲ ವಿಷಯವನ್ನು ಗಮನಿಸಬೇಕಾದಾಗ ಅವರಿಗೆ 20 ಲಕ್ಷಕ್ಕೂ ಅಧಿಕ ಹಣ ಅರೇಂಜ್ ಆಗಲೇಬೇಕು. ಈ ಒಂದು ಕಾರ್ಯಕ್ರಮವನ್ನು ನೋಡಿದಂಥ ಎಲ್ಲ ವೀಕ್ಷಕರು ಕೂಡ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸ್ಬೋದು. ಅದರ ಜೊತೆಗೆ ಅವರಿಗೆ ಸಹಾಯವನ್ನು ಮಾಡುವಂಥವರು ನೇರವಾಗಿಯೂ ಕೂಡ ಸಹಾಯವನ್ನು ಮಾಡ್ಬೋದು, ಅಥವಾ ಅಕೌಂಟ್ ಮೂಲಕ ಅವರಿಗೆ ಸಹಾಯವನ್ನು ಮಾಡ್ತೀರಿ ಅಂತ ಇದ್ದರೆ ಅಕೌಂಟ್ಗೂ ಕೂಡ ಹಣವನ್ನು ಹಾಕ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಂತರಾಮ್ ಮೊಗವೀರ ಅವರ ಒಂದಷ್ಟು ಕಥೆಯನ್ನು ಕೇಳಿದ್ವಿ. ಈ ಕಾರ್ಯಕ್ರಮದಲ್ಲಿ ಯೋಗೇಶ್ ಶಿರೂರು ಅವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ರು. ಈ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ. ಇನ್ನಷ್ಟು ನೋವಿನಲ್ಲಿರುವವರ ಕಥೆಯನ್ನು ಈ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಂತಾರಾಮ್ ಮೊಗವೀರ ಅವರ ನೋವಿನ ಕಥೆಯನ್ನು ನಾವುಗಳು ಕೇಳಿದ್ವಿ. ಇದು ಈ ಹೊತ್ತಿನ ವಿಶೇಷವಾಗಿತ್ತು. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.